ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೊಕ್ಕೆಡದುಕೊಂಡು ಹೊಸ ಕೊರಲ್ದ ಇನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ರಾಜ್ಯದ ಸಿದ್ದರಾಮಯ್ಯ ಮುತಾಲಿಕೆದ ಸರ್ಕಾರ ಈತನಿಂಗೆ ಸರ್ಕಾರಿ ಶಾಲಾ ಕಾಲೇಜದ ಒಟಾರೋಡು ನಡತೊಂದಿತ್ತಿನ ಗಣೇಶೋತ್ಸವದಂಚಿನ ಹಿಂದೂಲಿನ ಸಾರ್ವಜನಿಕ ಪರ್ಬನ ನಿಷೇಧ ಮಂತಿನೇನೆ ಸರ್ಕಾರದ ಕೋಮುದ್ವೇಷ ಮನಸ್ಥಿತಿನ ವಿರೋಧಿಸಾದ ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಮುತಾಲಿಕೆಡು ನಾಟಕಲ್ ತಾಲೂಕು ಕಚೇರಿದ ಒಟಾರಡು ಅಂಗಾರೆ ಕಾಂಡೆ ಭಜನೆ ಪ್ರತಿಭಟನೆ ನಡಪಾದ ಮನವಿನ ಒಪ್ಪಿಯಾಯಿರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀ ಗಣೇಶೋತ್ಸವ ಶಾರದೋತ್ಸವದಂಚಿನ ಹಿಂದುಲಿನ ಪರ್ಬಲೆನು ಸಾರ್ವಜನಿಕವಾದ ಅವಲವಲು ಆಚರಿಸುವ ಒಂದು ಬೈದಿನವು ಈತನೆಂಗೆದ ವಾಡಿಕೆ ಅಂಡ ಇತ್ತೆ ಸಿದ್ದರಾಮಯ್ಯ ಮುತಾಲಿಕೆದ ರಾಜ್ಯ ಸರ್ಕಾರ ಸರಕಾರಿ ಶಾಲಾ ಕಾಲೇಜ್ ದಂಚಿನ ಜಾಗಿಲೆಡು ಹಿಂದುಲಿನ ಸಾರ್ವಜನಿಕ ಪರ್ಬನು ಆಚರಿಸುವನೇನು ನಿಷೇಧ ಮತದೇರು ಇನ್ನೇನು ವಿರೋಧಿಸಾದು ಕುಡ್ಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಮುತಾಲಿಕೆಡು ಉಳ್ಳಾಲ ತಾಲೂಕು ಕಚೇರಿದ ಎದುರುಡು ಭಜನೆದ ಮೂಲಕ ಮಲ್ಲ ರೀತಿಯ ಪ್ರತಿಭಟನೆಯನ್ನು ನಡಪಾಯಿರು. ಹಿಂದುಲಿನ ಭಾವನೆಲೆಗೆ ಧಕ್ಕೆ ಕನ್ಪಣಂಚಿನ ಬೇಲೆಯನ್ನು ಸಿದ್ದರಾಮಯ್ಯ ಸರ್ಕಾರ ಮಲ್ತದುಂಡು. ಹಿಂದೂ ವಿರೋಧಿ ನೀತಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಲ್ತೊಂದುಂಡು. ಹಿಂದುಲಿನ ಪರ್ಬಲೆಯನ್ನು ಓಲು ಆಚರಣೆ ಮಲ್ಪಡು ಪಂಡದು ಹಿಂದುಲೆ ನಿರ್ಧರಿಸಾವುಡು ಹೊರತು ಅವೇನು ಸರ್ಕಾರ ನಿರ್ಣಯ ಮಲ್ಪಡುವುದು ಇಜ್ಜಿ ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತೆರ್ದು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿನ ಖಂಡಿಸಾಯಿರು. ಸ್ವಾತಂತ್ರ್ಯಪೂರ್ವದಲ್ಲಿ ಬಾಲಗಂಗಾಧರ್ ತಿಲಕ್ ಅಂತ ಒಂದು ಹಿರಿಯ ನಮ್ಮೆಲ್ಲರ ನಾಯಕರಾದ ಹಿರಿಯರಾದ ಬಾಲಗಂಗಾಧರ್ ತಿಲಕ್ ಅವರು ಇಡೀ ದೇಶದಲ್ಲಿ ಗಣೇಶೋತ್ಸವದ ಮುಖಾಂತರ ಸ್ವಾತಂತ್ರ್ಯಕ್ಕೆ ಶಕ್ತಿ ಕೊಡುವಂತಹದ್ದು ಮತ್ತು ದೇಶದಲ್ಲಿ ಒಗ್ಗಟ್ಟು ತರುವಂತ ಕೆಲಸವನ್ನ ಮಾಡಿರುವಂತದನ್ನ ಕಾಂಗ್ರೆಸ್ಸಿಗರು ಮರೆತಿದ್ದಾರೆ. ಈ ದೇಶದಲ್ಲಿ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಧಾರ್ಮಿಕ ಆಚರಣೆಯನ್ನು ಮಾಡಬೇಕು ಎನ್ನುವುದನ್ನ ಇಲ್ಲಿಯ ಹಿಂದೂ ಸಮಾಜದ ಬಾಂಧವರು ನಿರ್ಣಯ ಮಾಡಬೇಕು ಹೊರತು ಸರ್ಕಾರ ಮಾಡುವುದಲ್ಲ ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ಕಾರ ನಿಮ್ಮ ಯಾವುದೇ ಸುತ್ತೋಲೆ ಬಂದರೂ ಕೂಡ ಅದಕ್ಕೆ ಜಗ್ಗದೆ ಬಗ್ಗದೆ ಎಲ್ಲೆಲ್ಲಿ ಯಾವ ಯಾವ ಜಾಗದಲ್ಲಿ ಸಾರ್ವಜನಿಕ ಉತ್ಸವ ಆಗ್ತದೆ ಅದೇ ಜಾಗದಲ್ಲಿ ಆಗ್ತದೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಉಚ್ಚಾರ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಧಾರ್ಮಿಕ ಭಾವನೆಯನ್ನ ಹತ್ತಿಕ್ಕುವಂತ ಯಾವುದೇ ಕೆಲಸ ಮಾಡಿದ್ರೆ ಅದರ ವಿರುದ್ಧ ಬೃಹತ್ತಾಗಿ ಶಕ್ತಿಯುತವಾಗಿ ಪ್ರತಿಭಟನೆ ಮಾಡುವಂತ ಶಕ್ತಿ ಹಿಂದೂ ಸಮಾಜಕ್ಕಿದೆ, ಭಾರತೀಯ ಜನತಾ ಪಾರ್ಟಿಗಿದೆ. ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯವಾಗಿ ಈ ರೀತಿಯ ಒಂದು ಹೋರಾಟವನ್ನ ಕೈಗೆ ತಗೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಿದಂತ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರದ ಅನೇಕ
ಬೇರೆ ಬೇರೆ ಭ್ರಷ್ಟಾಚಾರದ ಆರೋಪದ ಮೇಲೆ ಆರೋಪ ಹೊತ್ತುಕೊಂಡು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಉತ್ತರ ಕೊಡಲಾಗದೆ ಯಾವ ರೀತಿ ಒದ್ದಾಡ್ತಾರೆ ಎನ್ನುವುದನ್ನು ನಾವು ನೋಡಿದ್ದೇವೆ. ಇದೇ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಮುಖಾಂತರ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡುವಂತ ಒಂದು ಹುನ್ನಾರವನ್ನ ಈ ಸಂದರ್ಭದಲ್ಲಿ ಮಾಡುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಸರ್ಕಾರ ಅವರು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ, ನಿಮ್ಮ ಭ್ರಷ್ಟಾಚಾರವನ್ನು ಕೂಡ ನಾವು ಬಿಡುವುದಿಲ್ಲ. ನಮ್ಮ ಈ ರೀತಿಯ ಹಿಂದೂಗಳ ಭಾವನೆಗಳನ್ನು ಧಕ್ಕೆ ತರುವಂತ ಯಾವುದೇ ರೀತಿಯ ನೀವು ಯೋಚನೆ ಮಾಡಿದ್ರೆ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂತ ಮತ್ತು ಶಕ್ತಿಯುತವಾಗಿ ಹೋರಾಟ ಮಾಡುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಬಾಂಧವರಿಗೆ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ನಂದನ್ ಮಲ್ಯ ಸರ್ಕಾರದ ಹಿಂದೂ ನೀತಿಯನ್ನು ವಿರೋಧಿಸದು ಖಂಡಿಸದು ಪಾತೇರಿಯರು. ಕಾಂಗ್ರೆಸ್ ಪಕ್ಷ ಸರ್ಕಾರ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ, ಸಿದ್ದರಾಮಯ್ಯನವರು ಬಹಳ ಮೇಧಾವಿ, ಬಹಳ ದೊಡ್ಡ ಆರ್ಥಿಕ ತಜ್ಞ, ಹೇಳಿದ ತಕ್ಷಣ ಹೇಳ್ತಾರೆ ನಾನು 5-6-7-8 ಬಾರಿ ಬಜೆಟ್ ಮಂಡನೆ ಮಾಡಿದ್ದೇನೆ ಹಾಗೆ ಹೀಗೆ ಅಂತ. ನಾವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡತಕ್ಕಂತ ಸ್ಥಿತಿಯಲ್ಲಿ ಬಂದು ನಾವು ನಿಂತಿದ್ದೇವೆ. ಎಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಮಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಈ ಒಂದು ರಸ್ತೆ ಬದಿಯಲ್ಲಿ ಒಂದು ಸ್ಟೇಜ್ ಅನ್ನು ಹಾಕೋದ್ರ ಮೂಲಕ ದೇವರ ಭಜನೆಯನ್ನ ಹೇಳುವುದರ ಮೂಲಕ ಸರ್ಕಾರದ ಆದೇಶದ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂತ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಇವತ್ತು ಇದೇನು ಪ್ರತಿಭಟನೆ ಏನಿದೆ ಇದು ಕೇವಲ ಸಾಂಕೇತಿಕವಾಗಿ ನಮ್ಮ ಹಿಂದೂ ಧರ್ಮದ ಹಿಂದೂ ಸಮಾಜದ ಬಹುಸಂಖ್ಯಾತರ ಏನು ದೇವಸ್ಥಾನಗಳು ನಡೆಸತಕ್ಕಂತ ಭಜನೆಯ ಮೂಲಕ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇವತ್ತು ಇದು ಪ್ರಾರಂಭಿಕ ಹಂತ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂತೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇಂದ್ರರವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಈ ಒಂದು ಹೋರಾಟವು ನಮ್ಮ ಯುವ ಮೋರ್ಚಾದ ಕಡೆಯಿಂದ ನಡೆಯುತ್ತಿರುವಂತಹದ್ದು ಸರ್ಕಾರದ ಕಿವಿಯನ್ನ ಇದು ಮುಟ್ಟಬೇಕು ಎಂಬ ನಿಟ್ಟಿನಲ್ಲಿ ನಿರಂತರವಾಗಿ ಹಗರಣದ ಮೇಲೆ ಹಗರಣವನ್ನು ಮಾಡ್ತಾ ಬಂದಿದೆ. ಈಗ ಇತ್ತೀಚೆಗೆ ಈ ಸರ್ಕಾರ ಒಂದು ಹೊಸ ಗ್ಯಾರಂಟಿಯನ್ನು ಕೂಡ ಜಾರಿ ಮಾಡಿದೆ. ಆ ಗ್ಯಾರಂಟಿ ಏನಂತ ಕೇಳಿದ್ರೆ, ಈ ರಾಜ್ಯದ ಜನರಿಗೆ ಡೆಂಗ್ಯೂ ಉಚಿತ, ಸಾವು ಖಚಿತ. ಜನರು ಈ ರಾಜ್ಯದಲ್ಲಿ ಡೆಂಗ್ಯೂವಿಂದ ಸಾಯ್ತಾ ಇದ್ರೆ ಸಿದ್ದರಾಮಯ್ಯನವರ ಕಣ್ಣಿಗೆ ಕಂಡದ್ದು ಹಿಂದೂ ಧರ್ಮದ ಆಚರಣೆ ಮಾತ್ರ. ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಸರ್ಕಾರದ ರೀತಿಯಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಉಂಟು. ಲೋಕಸಭೆಯ ಚುನಾವಣೆಯ ಮುಂಚೆ ಇವರ ನಾಯಕರು ಹಣೆಗೆ ಕುಂಕುಮವನ್ನಿಟ್ಟು ಜನಿವಾರ ಹಾಕಿ ದೇವಸ್ಥಾನವನ್ನು ಸುತ್ತಾರೆ. ಸಿದ್ದರಾಮಯ್ಯನವರು ಅವರ ಬೇರೆ ನಾಯಕರು ದಕ್ಷಿಣ ಕನ್ನಡದ ಅನೇಕ ದೇವಸ್ಥಾನಗಳಿಗೆ ಬಂದು ಹೋಗ್ತಾರೆ. ಚುನಾವಣೆ ಮುಗಿದ ಮೇಲೆ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ್ದಾರೆ, ಹಿಂದೂಗಳು ನಮ್ಮ ನಾಯಕರು ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಿದರು ಅಂತ ಹೇಳಿದ ಏಕಮಾತ್ರ ಕಾರಣಕ್ಕೆ ಹಿಂದೂಗಳನ್ನ ದಮನಿಸುವಂತ ನೀತಿಯನ್ನು ಸಿದ್ದರಾಮಯ್ಯ ಅವರು ಪ್ರಾರಂಭಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಗಣೇಶೋತ್ಸವ, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ನಮ್ಮ ಮಕ್ಕಳು ಅತ್ಯಂತ ಸಡಗರದಿಂದ ಬಾಲಕೃಷ್ಣನ ವೇಷವನ್ನು ಧರಿಸಿ ಆಚರಣೆ ಮಾಡುವಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಗಿರ್ಬೋದು, ಇದನ್ನು ಆಚರಣೆ ಮಾಡಬಾರ್ದು, ಹಿಂದೂ ಸಮಾಜದ ಒಗ್ಗಟ್ಟನ್ನು ಒಡಿಬೇಕಂತ ಹೇಳುವ ದೃಷ್ಟಿಯಿಂದ ಇವತ್ತು ಈ ಕೆಲಸ ಕಾರ್ಯಗಳನ್ನು ಈ ಸರ್ಕಾರ ಮಾಡ್ತಾ ಇದೆ. ಸರ್ಕಾರಿ ಶಾಲಾ ಕಾಲೇಜಿಲೆಡು ಹಿಂದುಳಿನ ಸಾರ್ವಜನಿಕ ಪರ್ಬನ್ನು ಆಚರಿಸವನ ನಿಷೇಧನ ರದ್ದು ಮನ್ಪೊಡು ಪಂಡದು ಉಪ ತಹಶೀಲ್ದಾರ್ ನವನೀತ್ ಮಾಳವ ಮುಖಾಂತರ ಸರ್ಕಾರಕ್ಕೆ ಈ ಹೊರತು ಮನವಿ ಒಪ್ಪಿಯಾಯಿರು. ಕುಡ್ಲ ಮಂಡಲ ಬಿಜೆಪಿ ಪ್ರಭಾರಿ ಹೇಮಂತ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ಮಂಡಲ ಪ್ರಭಾರಿ ದಿನೇಶ್ ಅಮ್ಟೂರು, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರು ಪ್ರಕಾಶ್ ಗರುಡಿ, ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಪ್ರಭಾರಿ ಜೀವನ್ ತೊಕ್ಕೋಟು, ಕಾರ್ಯದರ್ಶಿ ಸುಜಿತ್ ಮಾಡೂರು, ರೈತ ಮೋರ್ಚಾ ಅಧ್ಯಕ್ಷರು ಪದ್ಮನಾಭ ಗಟ್ಟಿ, ಹಿಂದುಳಿದ ವರ್ಗದ ಅಧ್ಯಕ್ಷರು ಗಣೇಶ್ ಸುವರ್ಣ, ಎಸ್ಸಿ ಮೋರ್ಚಾ ಅಧ್ಯಕ್ಷರು ವರುಣ್ ರಾಜ್, ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಾಧವಿ ಉಳ್ಳಾಲ್, ಬಿಜೆಪಿದ ಹಿರಿಯ ನಾಯಕರು ನಿಶಾನ್ ಪೂಜಾರಿ, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ರಾಜ್ಯ ಪ್ರಕೋಷ್ಠ ಸಂಚಾಲಕರು ಸುರೇಶ್ ಆಳ್ವಾ, ಜಿಲ್ಲಾ ಪ್ರಕೋಷ್ಠದ ಸಂಚಾಲಕರು ರಾಜಾರಾಮ್ ಭಟ್, ಮೀನುಗಾರಿಕಾ ಪ್ರಕೋಷ್ಠದ ಸದಸ್ಯರು ಯಶವಂತ್ ಅಮೀನ್, ಮಂಡಲ ಕಾರ್ಯದರ್ಶಿ ಯಶವಂತ ದೇರಾಜೆ, ರಮೇಶ್ ಬೆದ್ರೋಳಿಕೆ, ಸುಮನ ಹರಿಶೆಟ್ಟಿ, ಪ್ರಕಾಶ್ ಚಿಂಪೋನಿ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಲವೀಶ್ ಶೆಟ್ಟಿ ಪಿಲಾರ್, ಉಪಾಧ್ಯಕ್ಷರು ಸೂರಜ್ ಸಾಗರ್ ಕುಂಪಲ, ಮನ್ವಿತ್ ಕಾಪಿಕಾಡ್, ಸುನಿಲ್ ಕುಮ್ಡೇಲು,
ಶಿವಾನಂದ ಮೂಳೂರು, ಶರಣ್ ಶೆಟ್ಟಿ, ರವೀಂದ್ರ, ಸಪ್ನ ಶೆಟ್ಟಿ, ದಿವ್ಯಾ ಸತೀಶ್ ಶೆಟ್ಟಿ ಇಂಚಿತ್ತಿ ಪ್ರಮುಖರು. ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಪಡೆದಿದ್ದರು. ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಮುರಳಿ ಕೋಣಾಜಿ ಎದ್ಕೊಂಡರು. ದೀಕ್ಷಿತ್ ಕಾಪಿಕಾಡು ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಜಿಲ್ಲೆಡೆ ಕಡಿಮೆ ಒಂದುಪ್ಪನ ಹೈನುಗಾರಿಕೆಗೆ ಉಮೇದು ಕೊರಿಯರೆ ಪೇರು ಉತ್ಪಾದಕರಿಗೆ ₹5 ಪ್ರೋತ್ಸಾಹಧನ ಕೊರಿಯರೆ ಒಪ್ಪಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕಡಪಾದ ಪಂಡದು ದಕ್ಷಿಣ ಕನ್ನಡ ಸಹಕಾರಿ ಪೇರು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಸುಚರಿತಾ ಶೆಟ್ಟರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪೇರು ಒಕ್ಕೂಟದ ವ್ಯಾಪ್ತಿಡೆ ದಿನಕ್ಕೆ ಸರಾಸರಿ 3,91,357 ಲೀಟರ್ ಪೇರು ಉತ್ಪಾದನೆ ಆವೊಂದುಂಡು. ಕಡಿಮೆ ಆವೊಂದು ಪುನೇನು ಸರಿದೂಗಿಸಾಯರೆ ಬೇತು ಜಿಲ್ಲೆರ್ದು 1 ಲಕ್ಷ ಲೀಟರ್ ಪೇರು ಖರೀದಿ ಸಾವೊಂದುಲ್ಲ. ಬೇತು ಜಿಲ್ಲೆಗೆ ಹೋಲಿಸಾಂಡ ತಂಕ್ಲೆಡ ಉತ್ಪಾದನಾ ವೆಚ್ಚ ಜಾಸ್ತಿ. ಅವಕ್ಕಾದ್ರೂ ಕೂಡ ₹500 ಕಾಸಿನ ಜಾಸ್ತಿಯಾದ ಹೈನುಗಾರರಿಗೆ ಕೊನ್ನ ಮಾತ್ರ ಪೇರು ಉತ್ಪಾದನೆಡೆ ಜಾಸ್ತಿ ಬದಲಾವಣೆಯನ್ನು ತೂವೋಲಿ. ನಂದಿನಿ ಪಶು ಆಹಾರ ಚೀಲಕ್ಕೆ ₹350 ಬೆಲೆ ಇತ್ತದು. ಆಗಸ್ಟ್ 1 ಹೈನುಗಾರರಿಗೆ ಪ್ರತಿ ಚೀಲಗೆ ₹25 ಸಬ್ಸಿಡಿ ಕೊರಿಯರ ಉಲ್ಲಾ ಪಂಡದು ಸುಚರಿತಾ ಶೆಟ್ಟರ್ ಸುದ್ದಿಗೋಷ್ಠಿಡೆ ತಿಳಿಪಾಯರು. ಕೆಲವೊಂದು ರೈತರಿಗೆ ಸಿಗ್ತದೆ. ಆಮೇಲೆ ನಾವು ಈಗ ಬರುವ 1 ತಾರೀಕಿನಿಂದ ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ಧಾರದಿಂದ ಅಧಿಕಾರಿಗಳ ಸಹಕಾರ ನಿರ್ಧಾರದಿಂದ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ಪಶು ಆಹಾರವನ್ನು ಹೆಚ್ಚು ಉಪಯೋಗಿಸಿದ ಈ ಜಿಲ್ಲೆಯ ರೈತರಿಗೆ 2 ಜಿಲ್ಲೆಗಳಲ್ಲಿ 1 ಕ್ವಿಂಟಾಲ್ಗೆ ₹50 ನಾವು ಸಬ್ಸಿಡಿ ಆಗಿ ಚೀಲಕ್ಕೆ 25. ನಾವು ಈ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಈಗ ಹೈನುಗಾರಿಕೆ ಕೆಲವೊಂದು ಜಿಲ್ಲೆಗಳು ಹೆಚ್ಚಾಗ್ತಾ ಇದೆ. ಅಲ್ಲಿ ಹಸಿರು ಹುಲ್ಲು ಬೇರೆ ಬೇರೆ ರೀತಿಯ ಹೈನುಗಾರಿಕೆಗೆ ಬೇಕಾದ ಪೂರಕವಾದಂತ ಆಹಾರಗಳು ಸಿಗ್ತಾ ಇದೆ. ಇಲ್ಲಿ ನಮ್ಗೆ ಗೊತ್ತಿದೆ ವಾತಾವರಣ ಬಿಸಿಲು, ಆಮೇಲೆ ತೀರಾ ನೀರು, ಮಳೆಗಾಲ ಭೂಮಿಯ ಇದು 6 ತಿಂಗಳು ಕೂಲಿ ಆಳುಗಳ ಸಮಸ್ಯೆ, ಮತ್ತೆ ಹಿಂಡಿಯನ್ನೇ ನಾವು ಹೆಚ್ಚು ಮಾಡೋದ್ರಿಂದ ಉತ್ಪಾದನಾ ವೆಚ್ಚ ಜಾಸ್ತಿ. ನಮ್ಮಲ್ಲಿ ಹಸಿರು ಹುಲ್ಲುಗಳಿಲ್ಲ. ಸ್ವಲ್ಪ ಈಗ ನಾವು ಎಷ್ಟು ದಿವಸ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮಗೆ ನಮ್ಮ KMF ನಾವು ತರುವಂತ ಒಕ್ಕೂಟದವರ ಸಹಕಾರ, ನಮ್ಮ MD ಅವರು ವಿಶೇಷ ಮುತುವರ್ಜಿ, ನಮ್ಮ KMF ಎಲ್ಲ ಸೇರಿಕೊಂಡು ನಾವು ಮಾಡಿದ್ರಿಂದ ನಾವು ಒಂದು ಸ್ವಲ್ಪ ನಮಗೆ ಹೊರಗಡೆಯಿಂದ ಬರುವಾಗ ಲಾಭ ಆಗ್ತದೆ. ಅದು ಟೆಂಪರರಿ ವೇರಿಯೇಷನ್ ಆಗ್ತದೆ. ಅದನ್ನು ದೊಡ್ಡ ಲಾಭ ಅಂತ ಹೇಳಿದ್ರು. ಆದ್ರೆ ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. 37 ತರ್ತೇವೆ. ಗಮನಕ್ಕೆ, ಮಾಧ್ಯಮ ಸ್ನೇಹಿತರ ಗಮನಕ್ಕೆ, ಅದಕ್ಕೆ ಹೊರೆ ಎಷ್ಟು ಅಂತ ಹೇಳಿದ್ರೆ 1 ತಿಂಗಳಿಗೆ ₹30 ಲಕ್ಷ ನಾವು ಸಬ್ಸಿಡಿಯನ್ನ ಇಂಡಿಯಾ ರೂಪದಲ್ಲಿ ಕೊಡುತ್ತೇವೆ. ನಮ್ಮ ಎಲ್ಲ ಆಡಳಿತ ಮಂಡಳಿ, ನಮ್ಮ MD ಅವರೆಲ್ಲ ಒಂದು ಒಕ್ಕಲಿನ ಒಂದು ನಿರ್ಣಯದಂತೆ ನಾವು ಈ ಜಿಲ್ಲೆಯ ಹೈನುಗಾರರ ಹಿತದೃಷ್ಟಿಯಿಂದ ಹೈನುಗಾರಿಕೆಯಲ್ಲಿ ಸ್ವಲ್ಪ ಚಟುವಟಿಕೆ ಆಗ್ತಕ್ಕಂಥ ದೃಷ್ಟಿಯಿಂದ ಕೊಡ್ತಾ ಇದ್ದೇವೆ. ಉಪಾಧ್ಯಕ್ಷರೇ SP ಜಯರಾಮ ರೈಬಳ್ಳಜ, ನಿರ್ದೇಶಕರು ಕಾಪು ದಿವಾಕರ ಶೆಟ್ಟಿ, ನಾರಾಯಣ ಪ್ರಕಾಶ್, ಪದ್ಮನಾಭ ಶೆಟ್ಟಿ, ಸುಧಾಕರ ರೈ, ಬೋಳ ಸದಾಶಿವ ಶೆಟ್ಟಿ, ನರಸಿಂಹ ಕಾಮತ್, ಕಮಲಾಕ್ಷ ಹೆಬ್ಬಾರ್, ಸವಿತಾ ಎನ್ ಶೆಟ್ಟಿ, ಸ್ಮಿತಾ ಆರ್ ಶೆಟ್ಟಿ, ಸುಭದ್ರಾ ರಾವ್, ವ್ಯವಸ್ಥಾಪಕ ನಿರ್ದೇಶಕರು ವಿವೇಕ್, ಮಾರುಕಟ್ಟೆ ಮುಖ್ಯಸ್ಥರು ರವಿರಾಜ್ ಉಡುಪ ಸುದ್ದಿಗೋಷ್ಠಿಗೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ತಾಲೂಕು 300 ಗ್ರಾಮ ಪಂಚಾಯತ್ದ 2024-25 ಸಾಲದ ಸುರೂತ ಹಂತದ ಗ್ರಾಮ ಸಭೆ ಸುಭಾಷ್ ನಗರ ಸಮುದಾಯ ಭವನಡು ಅಂಗಾರೆ ನಡೆತಂಡು. ಉಳ್ಳಾಲ ತಾಲೂಕು 300 ಗ್ರಾಮ ಪಂಚಾಯತ್ದ 2024-25 ಸಾಲದ ಸುರೂತ ಹಂತದ ಗ್ರಾಮ ಸಭೆನು ಪಂಚಾಯತ್ ಕೈತಲ್ದ ಸುಭಾಷ್ ನಗರದ ಸಮುದಾಯ ಭವನಡು ಅಂಗಾರೆ ಕಾಂಡೆ ನಡಪಾಯರು. ಗ್ರಾಮ ಪಂಚಾಯತ್ನ ಪ್ರಥಮ ಹಂತದ ಗ್ರಾಮ ಸಭೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು 300 ಗ್ರಾಮ ಪಂಚಾಯತ್ನ 24-25 ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆ ದಿನಾಂಕ 23/7/2024 ಮಂಗಳವಾರ ಪೂರ್ವಾಹ್ನ 10:30ಕ್ಕೆ ಸಮುದಾಯ ಭವನ ಸುಭಾಷ್ ನಗರದಲ್ಲಿ ನಡೆಯುವ ಗ್ರಾಮ ಸಭೆಯ ವರದಿ. ಗ್ರಾಮ ಸಭೆ ಮಂಡಿಸುವ ವರದಿ. 300 ಗ್ರಾಮ ಪಂಚಾಯತ್ ಒಟ್ಟು 22 ಮಂದಿ ಚುನಾಯಿತ ಸದಸ್ಯರಿದ್ದು ಶ್ರೀಮತಿ ವಿಶಾಲಾಕ್ಷಿ ಅಧ್ಯಕ್ಷರಾಗಿ ಹಾಗೂ ಶ್ರೀ ಮಹಾಬಲ ದೆಪೇಲಿಮಾರ್ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ಅಧಿಕಾರಿ ಸುರೇಶ್ ಅಡಿಗ ನೋಡೆಲ್ ಅಧಿಕಾರಿಯಾದ ಗ್ರಾಮ ಸಭೆಯನ್ನು ನಡಪಾದು ಕೊರಿಯರು. ಗ್ರಾಮದ ನೀರಿನ ಸಮಸ್ಯೆ, 1ನೇ ವಾರ್ಡ್ ಸಂತೋಷ್ ನಗರ್ಡು ತಾದಿ ಚರಂಡಿ ಸಮಸ್ಯೆ, ಜಲ ಜೀವನ್ ಮಿಷನ್ ಕಾಮಗಾರಿ ಹಿಡಿದು ತಾದಿನ ಗರ್ತು ಬಾರ್ದು
ಮರಿಯಲಡು ಆ ಒಂದು ಪುನಃ ತೊಂದರೆ ಕುತ್ತಾರು ರಿಕ್ಷಾ ಪಾರ್ಕ್ ಸಮಸ್ಯೆ ಇಂಚಿತ್ತಿ ಸಮಸ್ಯೆಲದ ಬಗೆಟ್ ಗ್ರಾಮ ಸಭೆ ಚರ್ಚೆಯಲ್ಲಿ ನಡೆಯುತ್ತದೆ. ನಾವು ಮೂರು ಮನೆಯವರು ಮಕ್ಕಳು ಬಿದ್ದದ್ದು ಬೇಡ ಅಂತ ನಾವು ತೋಡು ಸ್ಲ್ಯಾಪ್ ಹಾಕಿದೆ, ಬಾಕಿ ಎಲ್ಲ ತೋಡು ಹಾಗೇ ಬಾಕಿ ಇದೆ. ಈಗ ಹೇಳಿದದು ಪುಚ್ಚೆ ಬಕ್ಕ ಇಲ್ಲಿ ಅದು ಇದೆಲ್ಲ ಸತ್ತದು ಅದಕ್ಕೆ ಹಾಕ್ತಾರೆ, ವಾಸನೆ ಬರ್ತದೆ ಕೆಳಗಿದ್ದವರಿಗೆ. ಅದು ಯಾರು ಹೊಣೆದಾರು? ನಿಮಗೆ ಮರದ್ದು ಮತ್ತೆ ಏನಿದ್ರೆ ಅದು ನಮಗೆ ಬರೋದಿಲ್ಲ ಸರ್. ಆಟೋ ಪಾರ್ಕ್ ಉಂಟು, ಆಟೋ ಪಾರ್ಕ್ ಅಲ್ಲಿ ಒಂದು ಮರ ಉಂಟು, ಅದರ ತುಂಡು ತುಂಡಾಗಿ ಬೀಳ್ತಾ ಉಂಟು. ಅದಕ್ಕೆ ನಾವೇನಾದ್ರು ವ್ಯವಸ್ಥೆ ಮಾಡಬಹುದಾ? ಅಲ್ಲ, ನೀವು ಬೇಕಾದ್ರೆ ಒಂದು ರೇಂಜ್ ಆಫೀಸ್ಗೆ ಒಂದು ಅರ್ಜಿ ಕೊಡಿ. ಅರ್ಜಿ ಕೊಡುವಾಗ ಅದು ಬಿದ್ದರೆ ಮತ್ತೆ ಯಾರ್ಯಾರು ಹೋಗ್ತಾರೆ, ಯಾರ ಪ್ರಾಣ ಹೋದ ಮೇಲೆ ನಿಮ್ಗೆ ಅರ್ಜಿ ಕೊಟ್ಟು ಏನು ಪ್ರಯೋಜನ? ಹಾಗೆಲ್ಲ ವಿಷಯ ಹೇಳಿ, ಲೆಟರ್ ಮುಖಾಂತರವೆಲ್ಲ ನೀವು ಹಾಗೆ ಹೇಳಿ. ಸರಿ ಅಲ್ಲ ಸರ್, ನಾವು ಗೆಲ್ಲೋನು ಬೇಕಾದ್ರೆ ಕ್ಲಿಯರ್ ಮಾಡ್ತೀವಿ, ಮರ ತೆಗಿಬಹುದಲ್ಲ, ಏನು ಪ್ರಾಬ್ಲಮ್ ಇಲ್ಲಲ್ಲ. ಅದಕ್ಕೆ ಕೇಳಿ, ಯಾಕೆಂದ್ರೆ ಶಾಲೆ ಮಕ್ಕಳಿದ್ದ ಇದು ರೋಡ್ ವೈರ್ ಎಲ್ಲ ಉಂಟು. ಕಾಂಡೆ ಟ್ರಾಫಿಕ್ ಪೊಲೀಸ್ ಬತ್ತು ಕುತ್ತರಡು ಬಾರಿ ಎಂಗ್ಲಿಗೆ ಉಪ್ಪತ್ತು ಮಂತಿದ್ದೇರು ದಯಪಂಡ ರಿಕ್ಷಾ ಪಾರ್ಕ್ ಅಲ್ಪ ಉಂತರೆ ಬಲ್ಲಿ ಪಂಪುಣಿ ಪಾತ್ರ ಮಂಡೇರು ಶಾಲೆದ ಎದುರುಡು ಅಲ್ಪ ಎದುರುಡು ಒಂಜಿ ಸೆಡ್ ಕಟ್ಟಿದ್ದಾರೆ ಅಲ್ಪಲ ಗಾಡಿ ಉಂತರೆ ಬಲ್ಲಿ ಮಣ್ಣು ಪಂಡೇರು ಇತ್ತೆ ಎಂಕ್ಲು ದಾನೆ ಪಂಡ ಈ ಮೇಟ್ ಒಂಜಿ ಊಡಂಗಡಿ ದಿತ್ತೇರು ಆಯ್ತು ಸರ್ತಗೆ ಎಂಕ್ಲು ಗಾಡಿ ದಿಪ್ಪ ಆಯ್ಕದಾಲ ಒಬ್ಜೆಕ್ಷನ್ ಇಕ್ಲ ಉಂಡಾ ನೋಗಿ ಪಂಡು ಉಂಡು ನೋಡು ದಯಪಂಡ ಎಂಗ್ಲೆ ನಿತ್ಯ ಎಂಪ ಗಾಡಿ ಉಂಟು ಪಾರ್ಕ್ ದುಂಬು ಎಂಗ್ಲ ಪದ್ರಾಡು ಗಾಡಿ ಇತ್ತು ನಿತ್ಯ ಎನ್ಪ ಗಾಡಿ ಆತನು ಆ ಎನ್ಪ ಗಾಡಿ ಇತ್ತು ನಿಕ್ಲೆ ಓಲು ಉಂತುನಿ ಪಂಡದು ನಿಕ್ಲೆ ಎಂಗ್ಲು ಪಂಚಾಯತ್ ಕ್ಲಡ್ ಎಂಗ್ಲ ಈ ಸಭೆ ಬತ್ತು ಕೇನರ್ ಬನ್ನಿ ಬೈದ್ರಿ ಎಂಗ್ಲು ಕುತ್ತಾರ ಪಾರ್ಕ್ ಬಂದು ಹೆಂಗೆ ಹೋಗ್ತದೆ ಎನ್ಪ ಜನ ಬೆನ್ಪೇರು ಒಂಜಿ ರಿಕ್ಷಾ ಪಾರ್ಕ್ ಅವು ಸಾಮಾನ್ಯ ಮಾತ್ರ ಪ್ರತಿ ರಿಕ್ಷಾ ಬೆನ್ಪುನಾಗ್ಲಿ ಆನೆ ಎಂಕ್ಲೆ ಹಿಂಗೆ ಹೋಗ್ತಾನೆ ಇನ್ನು ಕಾಣೆ ಟ್ರಾಫಿಕ್ ಬತ್ತೆ ಆ ವೈಟ್ ಲೈನ್ ಹಿಡಿದು ಪಿದೇ ಪೋಚು ಬಂಡಿ ತಾಳು ಆಕ್ಸಿಡೆಂಟ್ ಅಂಡ ಪಂಚಾಯತ್ ಜಬಾದ ಕೋರ್ಪುರ ನಿಕ್ಲು ಉಂತುಲೆ ಅಂಡಿ ಎಂಕ್ಲು ಬಂಡ ಪಂಚಾಯತ್ಗೆ ಆಪು ರಿಕ್ಷಾ ಪಾರ್ಕ್ ಅದು ಎಂಗ್ಲು ಬೆನ್ಪುಡ ಎಂಕ್ಲದಲ್ಲಿ ವ್ಯವಸ್ಥೆ ಐದು ಆಗುತ್ತದೆ ಈ ಮೇಲೆ ಖಾಲಿ ಜಾಗ ಉಂಟು ಉದ್ದೋಗು ನಿಕ್ಲ ಬಿಲ್ಡಿಂಗ್ ಅನ್ನ ಕಂಡು ಲೇಟ್ ಉಂಟು ಆತ್ನೇಟ ಎಂಕ್ಲ ಇಟ್ಟು ಬಂದು ಉಂಟು ಬೊಕ್ಕ ನಿಕ್ಲೆ ಇನ್ನೇ ಆಪು ನಿಕ್ಲೆ ಎಂಕ್ಲಿಗೆ ಐಗೆ ವ್ಯವಸ್ಥೆ ಮಂತು ಕೊಡ್ಲಿ ಆತ ಅವು ಒಂದು ಸೆಡ್ ಕಟ್ಟದಿನ ವೇಸ್ಟ್ ನಿಕ್ಲ ಅಥವಾ ಕಟ್ಟೆಯಾನಿಜ್ಜಿ ಶಾಲೆದು ನಿಕ್ಲೆ ಸೆಡ್ ಬಾಡಿ ಅಜ್ಜಿ ದಾಳಮಿ ನಿಕ್ಲೆ ದೀನ ರಾಂಗ್ ಸೈಡ್ ದಲ್ಲ ಅಂಡ 10,000 ಫೈನ್ ಪಾಡುವೆ ನೆಕ್ ಜವಾಬ್ದಾರಿ ಏರು ಎಂಕ್ಲು ಬೆನ್ಪುಡಿ ದಿನಕ್ಕೆ 500 ಬೆಂದನೆ ಮಲ್ಲ ಇತ್ತಿದ ಕಾಲಾಡು ಆತ ರಿಕ್ಷಾ ಉಂಟು ಬಾಡಿಗೆಲೆ ಒಂಜೆಡು ಬಾಡಿಗೆಲೆ ಅಜ್ಜಿ ಇಂಟು ಕಟ್ಟೋಡು ಮಾತ ಟ್ಯಾಕ್ಸ್ ಮಾತ್ರ ಕಟ್ಟುನೆ ಎಂಕ್ಲ ಉಪ್ಪುನೆ ದಿನಕ್ಕೆ 500 ಬೆದಿಕೊಂಡು ಎಂಕ್ಲಿ ಬೆಂದದ್ದು ನೆಕ್ಸ್ಟ್ ನೀರು ಬಿಡುವಾಗ ನಿಮ್ಮ ಮನೆ ಅಲ್ಲಿ ಬರ್ತಾರ ಅವರು ಅಲ್ಲ ಕೆಲವು ಕಡೆ ಪೈಪ್ ಬ್ಲಾಕ್ ಆಗಿರುತ್ತೆ ಹಾಗೆ ಸಮಸ್ಯೆ ಇರುತ್ತೆ ನೋಡಬೇಕಾದ್ರೆ ನಮಗೆ ಒಂದು ಮನವಿ ಅಂದ್ರೆ ನಮಗೆ ಸಹ ಮುಂದುವರೆಗೆ ನೀರು ಬಿಡಬೇಕು ನಾವು ಅಲ್ಲ ಅಲ್ಲಿ ಮನೆ ಕಡಿಮೆ ಇದ್ರೆ ಸಂತೋಷ ನಗರ ಅದಕ್ಕೊಂದು ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ವ್ಯವಸ್ಥೆ ಇಲ್ಲ ಅಂದ್ರೆ ಈಗ ಮಳೆ ಬರ್ತದೆ ತೊಂದರೆ. ಅದು ಬೇಸಿಗಾದ್ರೆ ಎಲ್ಲ ಮನೆಯವರು ಅವರ ನೀರನ್ನು ಇದಕ್ಕೆ ಬಿಡ್ತಾರೆ ರಸ್ತೆಗೆ, ಅದೆಲ್ಲೊಂದು ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಯಾರಿಗೂ ಕೂಡ. ಅದು ಗ್ರಾಮಸ್ಥರು ನೋಡ್ತಾರೆ, ಹೇಳ್ತಾರೆ, ಅದು ಇಲ್ಲಿಗೆ ಬಂದು ಯಾರು ಹೇಳುದಿಲ್ಲ. ಅದು ಇವರು ಪಂಚಾಯತ್ನಲ್ಲಿ ಯಾರು ಅದಕ್ಕೆ ಮುತುವರ್ಜಿ ಕೂಡ ವಹಿಸುದಿಲ್ಲ. ಅಲ್ಲ, ನಮ್ಮ ಗ್ರಾಮದ ಕೆಲಸ ನಮ್ಮ ಗ್ರಾಮ ಅಡ್ಮಿನಿಸ್ಟ್ರೇಷನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಏನು ಹೇಳಿ? ಮಾಡ್ತಾ ಇದ್ದಾರೆ, ಅದು ಗೊತ್ತುಂಟು. ಅಲ್ಲ, ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತುಂಟಾ? ಯಾವ ಟೈಮ್ ಅಲ್ಲಿ ಬಂದು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಮತ್ತೆ ಅದೇ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಆಲ್ ದ ಪೈಪ್ಸ್ ಆರ್ ಓಪನ್. ರೋಡ್ ಮಾಡಿದ್ರು ಇದು ನೀರೆಲ್ಲ ಹೋಗಿದೆ, ಅದನ್ನು ಕುಡಿದಾಯ್ತು. ಯಾಕೆಂದ್ರೆ ಅದಕ್ಕೆ ಕಾಂಟ್ರಾಕ್ಟರ್ ಬೇರೆ ಇದ್ದಾರೆ. ಸರ್, ನಾನು ಕಾಂಟ್ರಾಕ್ಟರ್ ಯಾಕೆ ಕರೆಸಲಿಲ್ಲ ನೀವು ಕಾಂಟ್ರಾಕ್ಟರ್ ಅನ್ನು ಇಲ್ಲಿ? ಅದು ನಮ್ಮ ಕಾಂಟ್ರಾಕ್ಟರ್ ಅಲ್ಲ ಅವರು. ಯಾರೇ ಆಗ್ಲಿ ಅಗೆಯುವುದು ಎಲ್ಲಿ? ಯಾರು ಅವರ ಮನೆಯಲ್ಲಿ ಅಗೆಯುವುದಲ್ಲ, ಅವರ ರೋಡ್ ಅಗೆಯುವುದಲ್ಲ, ನಮ್ಮ ರೋಡ್ ಅಗೆಯ್ತಾ ಇದ್ದಾರೆ. ಮನವಿಗೆ ಇತ್ತೆ ಯಾಕಡೆ ಇಂಜಿನಿಯರ್ ಕಾಲ್ ಮಲ್ತೆ ಆಗಸ್ಟ್ 15 ತಾರೀಕು ನಮ್ಮ ಬಸ್ ಸ್ಟ್ಯಾಂಡ್ ರಿಕ್ಷಾ ಪಾರ್ಕ್ ಉದ್ಘಾಟನೆ ಮಲ್ಪುವೇರು. ನಮ್ಮ ಸಭಾಪತಿಡ ಪಾತಿರ್ದೆ ಬೊಕ್ಕ ನಿಕ್ಲೆಗೆ ಆಟೋ ಇಲಾಖೆ ಅದನ್ನ ಟ್ರಾಫಿಕ್ ನಿಕ್ಲೆ ಪ್ರಾಬ್ಲಮ್ ಮಲ್ಪನಂಡ ನಮ್ಮ ಸಭಾಪತಿಡ ಪಂಡದು ಆ ಇಲಾಖೆಗೆ ಹಾಕ್ಲಿಕ್ಕೆ ಫೋನ್ ಮಲ್ಪಾದ ನಿಕ್ಲೆಗೆ ಉಪದ್ರ ಬರೋದ್ ಲೆಕ್ಕ ಹಿಂಗೆ ತೂವಣ್ಣ. ನೋಡಲ್ ಅಧಿಕಾರಿ ಸುರೇಶ್ ಅಡಿಗ ಗ್ರಾಮಸ್ಥರನ್ನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಕೊಡದು ಸ್ಪಂದಿಸಿದರು. ನನ್ನ ಅಭಿಪ್ರಾಯದಲ್ಲಿ ಅದು ಯಾಕೆ ಬರ್ತಾ ಇದೆ ಅಂದರೆ, ರಿಕ್ಷಾಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ 12ರಿಂದ 80 ಆಯಿತು. ಅದೇ ಥರ ಮನೆಗಳ ಸಂಖ್ಯೆಯೂ ಜಾಸ್ತಿ ಆಗಿವೆ. ಮನೆ ಜಾಸ್ತಿ ಆದಗಳು ನೀರಿನ ಸಮಸ್ಯೆ ಜಾಸ್ತಿ, ಪೈಪ್ಲೈನ್ ಜಾಸ್ತಿ, ಎಲ್ಲವೂ ಬರುತ್ತೆ. ಆದ್ದರಿಂದ ಇದಕ್ಕೆ ಫಸ್ಟ್ ನಾನು ಹೇಳೋದಂದರೆ, ಈಗ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕರೆಂಟಿನ ವೈರಸ್ ನೋಡಬೇಕು, ಯಾವ ಥರ ಮನೆ ಪಕ್ಕದಲ್ಲಿ ಕೈಗೆ ಸಿಕ್ಕುವ ಹಾಗೆ ಇರುತ್ತೆ. ಈ ವಿಷಯದಲ್ಲೂ ಎಲ್ಲರೂ ಈ ಮಳೆಗಾಲದಲ್ಲಂತೂ ತುಂಬ ಕೇರ್ಫುಲ್ ಆಗಿರಬೇಕು. ಎಷ್ಟು ಸಾವುಗಳು ಬರ್ತಾ ಇದೀವಿ, ಈಗ ನೋಡ್ತಾ ಇದ್ದೀವಿ, ಎಷ್ಟೋ ಕಡೆಯಲ್ಲಿ ಮರಣಗಳಾಗ್ತಾ ಇದೆ. ಈ ಥರ ವೈರನ್ನು ಮುಟ್ಟೆಯಲ್ಲಿ ನಮ್ಮ ಮೈನ್ ಸ್ಟೇಟ್ ಬ್ಯಾಂಕಲ್ಲೇ ಇಬ್ಬರು ಕೂಲಿಯವರು ಬಂದು ರಿಕ್ಷಾ ಟಚ್ ಮಾಡಿದಾಗ ಸತ್ತೋಗಿದ್ದಾರೆ ಅಲ್ಲಿ. ಅದೇ ಥರನೂ ಆಗುತ್ತೆ. ಅದರಿಂದಾಗಿ ಆ ವಿಷಯದಲ್ಲಿ ಎಲ್ಲರೂ ಫಸ್ಟ್ ಪ್ರಿಯಾರಿಟಿ ಒಂದು ಫೋನ್ ನಂಬರ್ ಅವರು ಕೊಟ್ಟರು ನೋಡಿ, ಅದನ್ನೊಂದು ಎಲ್ಲರೂ ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಶಾಲಾಕ್ಷಿ ಗ್ರಾಮ ಸಭೆದ ಗುರುಕಾರ್ಮೆನ್ ವಹಿಸಿದ ಗ್ರಾಮಸ್ಥರನ್ನ ಪ್ರಶ್ನೆಗಳಿಗೆ ಪೂರಕ ಉತ್ತರ ಕೊರಿಯರು. ಮೆಸ್ಕಾಂ ಇಲಾಖಾ ಅಧಿಕಾರಿ ನಿತೇಶ್ ಎಚ್
ಅರಣ್ಯ ಇಲಾಖೆದ ಗಸ್ತು ಅರಣ್ಯ ಪಾಲಕರು ರೋಹಿತ್ ಕುಮಾರ್, ಪಂಚಾಯತ್ ರಾಜ್ ಇಂಜಿನಿಯರ್ ಲಾಯ್ಡ್, ಶಿಕ್ಷಣ ಇಲಾಖೆದ 300 ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ರೆಹನಾ, ಆರೋಗ್ಯ ಇಲಾಖೆದ ಅಮ್ಲಮೊಗರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಜಯಂತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದ ಪರವಾದ ಅಂಗನವಾಡಿ ಕಾರ್ಯಕರ್ತೆ ಸುನೀತಾ ಗಟ್ಟಿ, ಪೊಲೀಸ್ ಇಲಾಖೆಯದು ಉಳ್ಳಾಲ ಪೊಲೀಸ್ ಠಾಣಾ ASI ಸುನೀಲ್ ಕುಮಾರ್, ಕಂದಾಯ ಇಲಾಖೆದ ಗ್ರಾಮ ಕರಣಿಕೆರು ರೇಷ್ಮಾ ಎಂಚಿತಿ ಅಧಿಕಾರಿಗಳು ತಂಕಲ ಇಲಾಖೆಯದು ತಿಕ್ಕುನ ಸರ್ಕಾರದ ಸವಲತ್ತದ ಬಗೆಟ್ ಸಭೆಗೆ ಮಾಹಿತಿ ಕೊರಿಯರು. ಕ್ವಶನ್ ಕರೆಂಟ್ ಪದೇ ಪದೇ ಯಾಕೆ ಹೋಗ್ತಿದೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಈಗ ನಾವು ಮಳೆಗಾಲದಲ್ಲಿದ್ದೇವೆ. ಒಂದು ಎಕ್ಸಾಂಪಲ್ ಹೇಳಿ ನಾನೀಗ ಅದು ಯಾಕೆ ಹಾಗೆ ಆಗ್ತದೆ ಅಂತ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೋರು ಗಾಳಿ ಮಳೆ ಬಂದಾಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಯಾವುದೇ ಅನಾಹುತ ಸಂಭವಿಸಬಾರ್ದು ಅಂತೇಳಿ ಲೈನನ್ನು ನಾವೇ ಟ್ರಿಪ್ ಮಾಡಿಸ್ತೇವೆ. ಈಗ ಅರಣ್ಯದ ಬಗ್ಗೆ ಹೇಳೋದಾದರೆ ಈ ವರ್ಷ ಎಲ್ಲರಿಗೂ ಗೊತ್ತಿದೆ, ಹೋದ ವರ್ಷ ಎಷ್ಟು ಸೆಕೆ ಬೇಸಿಗೆಯಿಂದ ನಾವು ತಡವರಿಸಿದೆವು ಅಂತ. ಅದಕ್ಕಾಗಿ ಹೆಚ್ಚೆಚ್ಚು ಮರಗಳನ್ನೆಲ್ಲ ಬೆಳೆಸಿ ಅಂತ ನಾವು ಹೇಳಬೇಕು. ಯಾಕೆ ಈಗ ಯಾವುದೇ ಕ್ರಿಯೋಜನೆ ಇನ್ನೂ ಅನುಮೋದನೆ ಆಗಲಿಲ್ಲ. ಸೊ ಅನುಮೋದನೆ ಆದ ಕೂಡಲೇ ನಾವು ಕಾಮಗಾರಿಗಳನ್ನು ಪಂಚಾಯತಿಗೆ ತಿಳಿಸಿ ನಾವು ಕಾಮಗಾರಿಗಳನ್ನು ಪ್ರಾರಂಭಿಸ್ತೇವೆ. 3 ಶಾಲೆಗಳಿವೆ. ಒಂದು ಸರ್ಕಾರಿ ಶಾಲೆ ಕುತ್ತಾರ್ ಶಾಲೆ, ಆನಂತರ ಒಂದು ಅನುದಾನಿತ ರಾಣಿಪುರ ಶಾಲೆ ಮತ್ತು HH ಇಂಟರ್ನ್ಯಾಷನಲ್ ಸ್ಕೂಲು ಅನುದಾನಿತ ರಹಿತ ಶಾಲೆ ಇದೆ. ಸೊ ಗೌರ್ಮೆಂಟ್ ಶಾಲೆ ಒಂದೇ ಇರುವುದು. ಇಲ್ಲಿ ಆಹಾರವನ್ನು ತಗೊಳ್ಳುವಂಥದ್ದು, ಅದರಲ್ಲಿಯೂ ಹಣ್ಣು ಹಂಪಲು ಸೊಪ್ಪು ತರಕಾರಿಯನ್ನು ಯಥೇಚ್ಛವಾಗಿ ಸೇವಿಸುವಂಥದ್ದು. ಆಮೇಲೆ ನಮಗೆ ಈ ಒಂದು ಈಜಿಪ್ಟಿ ಸೊಳ್ಳೆ ಕಚ್ಚದ ಹಾಗೆ ನಮ್ಮ ಮೈ ಕೈಯನ್ನು ಫುಲ್ಲು ಬಟ್ಟೆಯಿಂದ ಕವರ್ ಮಾಡುವಂಥದ್ದು. 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ ಡೆಬ್ಬೇಲಿಮಾರ್, ಸದಸ್ಯರು ಬಾಬು ಶೆಟ್ಟಿ, ಸುರೇಖಾ, ಲೀಲಾವತಿ, ವನಿತಾ ಶೆಟ್ಟಿ, ರಾಜೇಶ್ವರಿ, ಚಂದ್ರಕಲಾ, ಕವಿತಾ, ಪುಷ್ಪಲತಾ ಅಂಚನ್, ಕಿರಣ್ ಶೆಟ್ಟಿ, ಮೊಹಮ್ಮದ್ ಸಿರಾಜ್, ಜಮೀಳಾ, ರೀಟಾ ಲೋಬೋ, ವಿಲ್ಫ್ರೆಡ್ ಡಿಸೋಜಾ, ಹಸನ್ ಅಬ್ಬಾ, ನವೀನ್ ಡಿಸೋಜಾ, ಆರಿಫ್, ಕಿಶೋರ್, ರೆಹನಾ ಬಾನು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಾಂತಿ, ಕಮಲಾಕ್ಷ, ಸುಜಾತ, ಸಾವಿತ್ರಿ, ಧನರಾಜ್ ಸಭೆಟ್ಟು ಪಾಲ್ಪಡೆದಿದ್ದೇರು. ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕಿ ರಾಧಾ ವರದಿ ಮಂಡಿಸಾಯರು, ನೀರಿನ ಬಿಲ್ ಸಂಗ್ರಹಕಾರರು ಮಮತಾ ವಾರ್ಡ್ ಸಭೆತ ವಿವರ ಕೊರಿಯರು, ಸಿಬ್ಬಂದಿ ನೆವಿಲ್ ಡಿಸೋಜಾ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಇತ್ತ ಚಲಾವಣೆಡುಪುನ ವಾಣಿಜ್ಯ ವಾಹನಗಳಿಗೆ GPS ಪಕ್ಕ ಪ್ಯಾನಿಕ್ ಬಳಕೆಯನ್ನು ಕಡ್ಡಾಯವಾದ ಅಳವಡಿಸಾವಡು ಪಂಡದು ರಾಜ್ಯ ಸಾರಿಗೆ ಇಲಾಖೆದ ನಿರ್ದೇಶನ ರದ್ದು ಮನ್ಪಡುವ ಪಂಡದು ಒತ್ತಾಯಿಸಾದು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ಮೆನ್ ಪಕ್ಕ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಮುತಾಲಿಕಡೆ ಸಮಾನ ಮನಸ್ಕ ಸಂಘಟನೆದ ಸಹಕಾರಡು ಕುಡ್ಲ ಮಿನಿ ವಿಧಾನಸೌಧಡು ಅಂಗಾರಕಾಂಡ ಪ್ರತಿಭಟನೆ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮೆನ್ಸ್ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಮುತಾಲಿಕೆಡು ಜಿಲ್ಲೆದ ಸಮಾನ ಮನಸ್ಕ ಪ್ರವಾಸಿ ವಾಹನ ಸಂಘಟನೆಲದ ಸಹಕಾರಡು ವಾಣಿಜ್ಯ ವಾಹನಲೆಗ್ ಅವೈಜ್ಞಾನಿಕವಾಯಿನ ಪ್ಯಾನಿಕ್ ಬಟನ್ ಬೊಕ್ಕ GPS ಅಳವಡಿಸೋಡು ಪಂಡದು ಟ್ಯಾಕ್ಸಿ ವಾಹನಲದ ನವೀಕರಣನು ಉಂತಾಯಿನ ರಾಜ್ಯ ಸರ್ಕಾರದ ವಿರುದ್ಧ ಕುಡ್ಲ ಮಿನಿ ವಿಧಾನಸೌಧದ ಎದುರುಡು ಅಂಗಾರಕಾಂಡೆ ಪ್ರತಿಭಟನೆ ನಡಪಾಯಿರು. ಚಾಲಕರ ಹೋರಾಟಕ್ಕೆ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಚಾಲಕ ಶಕ್ತಿ ಜಿಂದಾಬಾದ್, ಚಾಲಕ ಶಕ್ತಿ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಚಾಲಕ ಶಕ್ತಿ ಜಿಂದಾಬಾದ್. ರದ್ದುಗೊಳಿಸಿ 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 ಪ್ಯಾನಿಕ್ ಬಟನ್ ರದ್ದುಗೊಳಿಸಿ, ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ. ನಿಲ್ಲಿಸಿ ನಿಲ್ಲಿಸಿ ಚಾಲಕರ ಮೇಲಿನ ದಬ್ಬಾಳಿಕೆ ನಿಲ್ಲಿಸಿ 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 ರದ್ದುಗೊಳಿಸಿ 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 ರದ್ದುಗೊಳಿಸಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ
ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮೆನ್ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಅಧ್ಯಕ್ಷರು ಆನಂದಕ್ಕೆ ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತ್ರರೊಂದು ಸರ್ಕಾರದ ಈ ನಿಲುವು ಬಡ ಟ್ಯಾಕ್ಸಿ ಮಾಲಕ ಚಾಲಕರಿಗೆ ಮಲ್ಲ ಹೊರೆ ಆತನು ಇತ್ತೇನೆ ಕಷ್ಟೋಡು ಬದುಕೊಂದು ಪುನಃ ಟ್ಯಾಕ್ಸಿ ಚಾಲಕ ಮಾಲಕರಿಗೆ ಗಾಯದ ಮಿತ್ತು ಬರೆ ಒಯ್ತಿಲಕ ಆತನು ಅಂಚಾದು ಎಂಚಿತಿ ಆದೇಶವನ್ನು ತಕ್ಷಣ ರದ್ದು ಮಲ್ಪಡು ಪಂಡದು ತೆರಿಪಾಯರು ಅಥವಾ ಪ್ರಯಾಣಿಕರಿಗೋಸ್ಕರ ಮಾಡ್ತೀರಿ ಅಂತ ಹೇಳಿದ್ರೆ ಜನರಿಗೋಸ್ಕರ ಮಾಡೋದಂತ ಹೇಳಿದ್ರೆ ನಾವು ಕೂಡ ಇಲ್ಲಿಯ ಪ್ರಜೆಗಳು ನಾವು ಕೂಡ ತಲೆಯ ಒಂಬತ್ತರಿಂದ ಕಾಲಿನ ಒಂಬತ್ತರಿಂದ ತಲೆಯ ಪ್ರಜೆಗಿನವರೆಗೆ ಟ್ಯಾಕ್ಸಿಗಳನ್ನು ಕಟ್ಟುವಂತವರು ನಮ್ಮ ಒಂದು ಟ್ಯಾಕ್ಸಿ ವಾಹನ ನಾಳೆಯಿಂದ ವಾಹನ ಮಾರ್ಗಕ್ಕೆ ಇಳಿಬೇಕಾದ್ರೆ ನಾವು 3 ತಿಂಗಳು 6 ತಿಂಗಳ ಟ್ಯಾಕ್ಸಿಗಳನ್ನು ಪೂರ್ಣವಾಗಿ ಕಟ್ಟುವಂತವರು. ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ, ಒಂದು ವೇಳೆ ಅಳವಡಿಸಿಕೊಳ್ಳುವಂಥದ್ದು ಪೂರ್ತಿ ತಪ್ಪು. ನೀವು ಏನು ಆಯ್ಕೆ ಮಾಡಿಕೊಂಡಿದ್ರೆ ಅದನ್ನು ನೀವು ಹೇಳಿದ ಕಂಪನಿಗಳಲ್ಲೇ ಹಾಕ್ಬೇಕು ಅಂತ ಹೇಳಿದ್ರೆ ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ, ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ. ಅದಲ್ಲದೆ ಎಲ್ಲೂ ಕೂಡ ಇಲ್ಲದಂತ ಎಲ್ಲೋ ಮೆಟ್ರೋ ಸಿಟಿಯಲ್ಲಿ ಏನೋ ತೊಂದರೆ ಆಗಿದೆ, ಯಾವುದು ಹತ್ಯೆ ಆಗಿದೆ ಅಂತ ಹೇಳಿಕೊಂಡು ಸಾಂಪ್ರದಾಯಿಕ ಟ್ಯಾಕ್ಸಿಗಳಿರುವಂತ ಉಡುಪಿ ನಗರ ಜಿಲ್ಲೆಯಲ್ಲಿ ನಾವು ಎಲ್ಲೂ ಕೂಡ ಆನ್ಲೈನ್ ಟ್ಯಾಕ್ಸಿಗಳಲ್ಲಿ ಮಾಡಿ ಹೋಗುವಂತ ಕಡಿಮೆ. ನಾವೆಲ್ಲ ಟ್ಯಾಕ್ಸಿ ಚಾಲನೆಗಳಲ್ಲಿ ನಿಲ್ಲಿಸಿಕೊಂಡು ನಮ್ಮದೇ ಪರಿಸರ ಬಾಡಿಗೆಯನ್ನು ಹೋಗುವಂತವರು. ಇಲ್ಲಿಂದ ಉಪ್ಪಿನಂಗೇರಿಯಿಂದ ನೆಲ್ಲೂರು ಭಾಗ ಇರ್ಬೋದು, ಕೊಲ್ಲೂರಿನ ಕೊಡಚಾದ್ರಿ ಭಾಗ ಇರ್ಬೋದು, ಇಂಥ ಭಾಗಗಳಿಗೆಲ್ಲ ಹೋಗುವಂತವರಿಗೆ ಅಂತ ಸಾಧನಗಳೆಲ್ಲ ತುಂಬಾ ಯಾವುದೇ ಪ್ರಯೋಜನಕ್ಕಿಲ್ಲದಂತ ವಿಚಾರಗಳು. ದಯವಿಟ್ಟು ಇದನ್ನು ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳು, ನಾನು ಈ ಸಂದರ್ಭದಲ್ಲಿ ನಮ್ಮ ಒಂದು ಜನಪ್ರತಿನಿಧಿಯನ್ನು ಧನ್ಯವಾದಗಳು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಶ್ರೀಯುತ ಅವರು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಕಷ್ಟಗಳನ್ನು ಕೇಳಿಕೊಂಡು ಧ್ವನಿ ಎತ್ತುವಂತ ಕೆಲಸವನ್ನು ಮಾಡಿದ್ದಾರೆ. ಏರ್ಪೋರ್ಟ್ ಚಾಲಕ ಸಂಘದ ಉಪಾಧ್ಯಕ್ಷರು ಅಬ್ದುಲ್ ಖಾದರ್ ಪಾತ್ರರೊಂದು ತಂಕ್ಲೆನ ಟ್ಯಾಕ್ಸಿ ವಾಹನಗಳಿಗೆ ಪಾಡ್ದಿನ ಇಂಚಿತ್ತಿ ನಿರ್ಬಂಧ ಸರಿಯತ್ತು ಇದನ್ನು ರದ್ದು ಮನ್ಪಡು ಪಂಡದು ಒತ್ತಾಯಿಸಾಯರು. ಇನ್ನೊಂದು ಕಡೆ ಹೇಳ್ತಾ ಇರ್ತಾರೆ, ಮೊದಲಾಗಿ ಇನ್ಸ್ಪೆಕ್ಷನ್ ಆಗೋದಿಲ್ಲ ಗಾಡಿ, ಹಾಗೆ ಇನ್ಸ್ಪೆಕ್ಷನ್ ಮಾಡಿದಾಗ ನೀವು ಅದು ಮಾಡಿ ಇದು ಮಾಡಿ ಇನ್ನೊಂದು ಮಾಡಿ, ಅದರ ನಂತರ SSR ಬೋರ್ಡ್ ಅಳವಡಿಸಬೇಕಾಯ್ತು, LED ಲೈಟ್ಗಳು ಇತ್ತು, ಟೈಮ್ ಆಯಿತು. ಪ್ರತಿ ವರ್ಷವೂ 10 ವರ್ಷಕ್ಕಿಂತ ಮೇಲ್ಪಟ್ಟ ಗಾಡಿಗಳಿದ್ರೆ ಅದಕ್ಕೆ ಲೋ ಟ್ಯಾಕ್ಸ್ ಕೊಡಿಸ್ಬೇಕಂತ ಹೇಳ್ತಾರೆ. ಎಲ್ಲರೂ ಸರ್ಕಾರ ವಿಧಿಸುವುದು ಬಡವರ ಹೊತ್ತಿಗೆ ಅನ್ನ ಹಾಕಲು ಬಿಟ್ಟು ತಣ್ಣೀರು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಡ ಚಾಲಕರಿಗೆ ಸರ್ಕಾರ ಏನಾದರೂ ನೆರವಾಗಲಿ ಹೇಳಿ ನಾನು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮನ್ನು ಅನುದಾನ ಪಡೆದ ಸದಸ್ಯರಾದ ಅಭಿನಂದಿಸುವವರಿಗೆ ನಾನು ಅದಾರಿಯಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ನಮ್ಮ ಬಡ ಚಾಲಕರ ಪರವಾಗಿ ಒಂದು ವಿಧಾನ ಪರಿಷತ್ತಿನಲ್ಲಿ ಬೆಳೆಯುತ್ತೆ ಅಂದರೆ ಅದು ನಮ್ಮ ಅಭಿನಂದಿಸೋದ. ನಾವು ಅವರಿಗೆ ಮನವರಿಕೆ ಮಾಡಿ ಎಲ್ಲೇ ಹೇಳಿದೆ, ನಮ್ಮ ಪರವಾಗಿ ಬೆಳೆಯುತ್ತಾ ಇದ್ದಾರೆ. ಈ ವಿಷಯವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ನಾವು ಮನವರಿಕೆ ಮಾಡಿದ್ರು. ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ, ನಮ್ಮ ಬೆಳೆಗಳಲ್ಲಿ ಇದನ್ನು ನಾವು ಸರಿಪಡಿಸ್ತೇವೆ ಅಂತೇಳಿ. KTDO ಹೆಲ್ಪ್ಲೈನ್ ಸಂಸ್ಥೆದ ಜಿಲ್ಲಾ ಅಧ್ಯಕ್ಷರು ಶರತ್ ಮಂಗಳೂರು, ರಾಜ್ಯ ಗೌರವಾಧ್ಯಕ್ಷರು ಇಕ್ಬಾಲ್ ಬಿಸಿರೋಡು, TCCOH ಹೆಲ್ಪ್ಲೈನ್ ಜಿಲ್ಲಾ ಅಧ್ಯಕ್ಷರು ಗುರುರಾಜ್, ಶಾಲಾ ಜೋಕ್ಲೆನ ವಾಹನ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ಮೋಹನ್ ಅತ್ತಾವರ್, ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮನ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹರೀಶ್ ಶೆಟ್ಟಿ ಕುತ್ತಾರು, ಉದಯಕುಮಾರ್, ನಾಗಪ್ಪ ಅಡ್ಯಾರ್, ಶುಭಕರ ಶೆಟ್ಟಿ, ಲೋಕೇಶ್ ಕಿಶೋರ್, ಸಂಜಯ್ ಕೋಟ್ಯಾನ್, ಸುರೇಶ್ ಸಾಲ್ಯಾನ್, ಅಬ್ದುಲ್ ಲತೀಫ್, ಶಾಲಾ ಜೋಕ್ಲೆನ ವಾಹನ ಸಂಘದ ಪದಾಧಿಕಾರಿಗಳು, KTDO ಸಂಸ್ಥೆದ ಪದಾಧಿಕಾರಿಗಳು, TCCOH ಸಂಘದ ಪದಾಧಿಕಾರಿಗಳು, ಏರ್ಪೋರ್ಟ್ ಟ್ಯಾಕ್ಸಿಮ್ಯಾನ್ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಟೂರಿಸ್ಟ್ ಬಸ್ ಸಂಘದ ಪದಾಧಿಕಾರಿಗಳು, ಸುಳ್ಯ, ಪುತ್ತೂರು, ನೆಟ್ಟಣೆ, ಸುಬ್ರಹ್ಮಣ್ಯ, ಕಡಬ, ಉಪ್ಪಿನಂಗಡಿ, ಬೆಳ್ತಂಗಡಿ, ಬಂಟ್ವಾಳ, ಮೂಡಬಿದ್ರೆ, ಕುಡ್ಲದ, ಬೇತೆ ಬಾಗಲದ ಸಂಸ್ಥೆದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಪಡೆದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮ್ಯಾನ್ಸ್ ಅಸೋಸಿಯೇಷನ್ದ ಕಾರ್ಯದರ್ಶಿ ಕಮಲಾಕ್ಷ ಎಂ ಎದುಕೊಂದು ನಿರೂಪಣೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ನಿವೇಶನ ರಹಿತರಿಗೆ ಇಲ್ಲ ನಿವೇಶನ ಕೊರಡು ಬಂಡದು ಒತ್ತಾಯಿಸಾದೆ ಬೆಳ್ಮ ಗ್ರಾಮದ ನಿವೇಶನ ರಹಿತರು ಕರ್ನಾಟಕ ಪ್ರಾಂತ ರೈತ ಸಂಘದ ಮುತಾಲಿಕೆಡೆ ಉಳ್ಳಾಲ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಸೋಮವಾರ ನಡೆಪಾಯಿರಿ.
ಬೆಳ್ಮ ಗ್ರಾಮದ ಇಲ್ಲಿ ಜಾಗೆ ಇಜ್ಜಂದಿನಕ್ಲು ತಂಕ್ಲಿಗೆ ಇಲ್ಲಿ ಜಾಗೆ ಕೊರಡು ಪಂಡದು ಒತ್ತಾಯಿಸಾದ ಕರ್ನಾಟಕ ಪ್ರಾಂತ ರೈತ ಸಂಘದ ಮುತಾಲಿಕೆಡೆ ನಾಟಿಕಲ್ದ ಉಲ್ಲಾಲ ತಾಲೂಕು ಕಚೇರಿ ಎದುರು ಸೋಮವಾರ ಪ್ರತಿಭಟನೆಯನ್ನು ನಡೆಪಾಯಿರು. ಮಾನವರಂತೆ ವಾಸವ ಮಾಡಲು ನಿವೇಶನಗಳನ್ನು ಒದಗಿಸಿಕೊಡಲು ಅರ್ಜಿಯ ಕೊಟ್ಟು ಹೋರಾಟ ನಡೆಸಿ ವರ್ಷಗಳಷ್ಟು ಕಳೆದರೂ ಕೂಡ ನಿವೇಶನಗಳನ್ನು ಒದಗಿಸಿಕೊಡದ ಗ್ರಾಮ ಪಂಚಾಯತ್ಗೆ ಧಿಕ್ಕಾರ. ಪ್ರತಿಭಟನೆಡು ಪಾಲ್ಪಡಿದ ಪಾತೆರ್ನ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸುನೀಲ್ ಕುಮಾರ್ 4 ವರ್ಷಡು ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ ತುಂಡು ಜಾಗೆನು ಏರಿಗ್ಲ ಕೊಡ್ತಿಜೇರು ಒಂಜಿ ಇಲ್ಲು ಕಟ್ಟಾದು ಕೊಡ್ತಿಜೇರು. ಈ ವಿಷಯನು ಜಿಲ್ಲಾ ಉಸ್ತುವಾರಿ ಸಚಿವರು ಕೆಡಿಪಿ ಸಭೆಟ್ ತೆರಿಪಾದರು. ಈ ಅಧಿಕಾರಿಗಳು ಪಾಪದಕ್ಲಿಗೆ ಬೋಡಾದು ದಾದ ಮಲ್ತದರು. ಇಂದಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿ ಬೊಕ್ಕ ತಹಶೀಲ್ದಾರರೇ ಕಾರಣ ಪಂಡದು ಆಕ್ರೋಶದ ಪಾತಿರ ಪಂಡಿರು. படவரைக்கு பூமி கொற்புஜேரு முக்குல 3 4 5 இல்ல கட்டாரு ஏறு எங்கள் பான் மணிகள் 10 இல்ல கட்டாலே ನಿಗಲ ಬೆಗರಸಿ ಇಂದ ಬೆಂತಿನ ಕಾಸು ಕಟ್ಲೆ ಆನ ನಿಗಲು ಕಟ್ಟಾದಿರಿ ಏರ್ನ ಕಾಸೆಡೆ ಬಡವೇರ್ನ ತೆರಿಗೆದ ಕಾಸೆಡೆ ನಿಕಲು ಎಂಜಿನೆ ಕೋಟಿ ಗಟ್ಲೆ ಕಾಸೆ ಎಕರೆ ಗಟ್ಲೆ ಭೂಮಿ ಇನ್ನು ಮಾತೇನೆ ನಿಂಗದ ಪಾಡದರೆ ಇಂದು ಏರ್ ಬಂತೀನಿ ಎಂಕುಲು ಬಂದ್ಬಿಡತ್ತೆ ಇಂದೇನೆ ಸರ್ಕಾರದ ಅಡಿಟೊಪ್ಪುನಂಚಿನ ಲೋಕಾಯುಕ್ತ ತಾಳಿಯಾದೆ ಇನ್ನು ತಿಕ್ಕಲ್ದ ಬುಡ್ದಿನ ಅಕ್ಕಲು ಮುಕ್ಕು ತಿಕ್ಕಲ್ದ ಬುಡ್ದಿನಿ ಅಂಚ ಆದ ಅಕ್ಕುಲೆ ಬಂತೀನಿ ಇನ್ನು ಅಕ್ರಮ ಆಸ್ತಿ ಅಪ್ಪ ಏತ್ತು ಜನ ಅಧಿಕಾರ ಇನ್ನು ಜನಪ್ರತಿನಿಧಿಗಳು ಭ್ರಷ್ಟಾಚಾರ ಮುರ್ಕುದು ಹೋಗ್ತೀರಿ ಇನ್ನು ಅಕ್ಕಲೆಗ ಮೂಗುದಾರ ಏರ್ಪಡಿತೀನಿ ಅಧಿಕಾರಿ ನಕಲು ಮುಕ್ಕುಲೆ ಕಲ್ವೇರು ಮುಕ್ಕುಲು ಏರಿ ಮೂಗುದಾರ ಮಾಡ್ನು ಮುಕ್ಕುಲೆ ಕಲ್ವೇರು ಮುಕ್ಕುಲೆ ಎಕರೆ ಗಂಟೆ ಜಾಗ ಮಲ್ಪೇರು ಮುಕ್ಕುಲೆ ಜನಕ್ಕೆ ಲೂಟು ಮಂದೊಂದಿಲ್ಲರಿ ಇಂದೇನಿನೆ ಬೇಲೆ ಎದ್ದು ಹೊಲ ಮೇಯ್ದಾಗಿ ಅಂಚ ಮುಕ್ಕುಲೆ ಏತ್ತು ಲೂಟೆರ ಆಪುನಾತು ಲೂಟುನು ಏರು ಬಡವೇರನ ಪರವಾದೆ ಜನಸಾಮಾನ್ಯನ ಪರವಾದ ಪಾತಿರ್ವೇರು ಇಂದುವೆ ತಹಶೀಲ್ದಾರ್ ಕರಿನ ಸರ್ತಾಡೆ ಬಲ್ಮಗ ಬತ್ತಿತ್ತಿರತ್ತೆ ಇಬ್ರಾಹಿಮಕ್ಕ ಬೈದಿರತ್ತೆ ಎಂಜಿನ ಅಂತಿನಾರು ದಾನವಂತೇರೆ ಏ ಸಮಯಂಡೆ ದಾನ ಮಲ್ತೇರ ಕೋಪ ಬರ್ಪುಂಡಿನಿ ಆತು ಬೇನೆ ಹಾಪುಂಡು ಬಡವೇರನ ಪರವಾದ ಒಂದು ಚೂರು ಮುಕ್ಕಲ ಒಂಚೂರು ಸ್ಪಂದನ ಮಾಡ್ಬಿಡ ಗುಣ ಹೆಜ್ಜಿನ ಮುಗ್ಲಿ ಹೆಂಚಿನಕ್ಕೆ ಕಲ್ತದ ಮೂಲ ತಹಶೀಲ್ದಾರ್ ಅವ್ರು ಬೈದಿನಿ ಬೆಳ್ಮ ಗ್ರಾಮದ ಇಲ್ಲಿ ಇಚ್ಚಂದಿನಕ್ಲೆಗ್ ಜಾಗಿ ಗುರುತಿಸಾದು ಜಾಗಿ ಒದಗಾದ ಕೊರಿಯರೆ ತುರ್ತು ಪ್ರಯತ್ನ ಮಲ್ಪಡು ಹಕ್ಕು ಪತ್ರ ಇಚ್ಚಂದಿನಕ್ಲೆಗ್ ಹಕ್ಕು ಪತ್ರ ಕೊರಡು ಸುಮಾರು ವರ್ಷದ ಹಕ್ಕು ಪತ್ರ ಇದ್ದದು ಇಲ್ಲೇ ಜಾಗಿ ತಿಕ್ಕಂದಿನಕ್ಲೆಗ್ ಕೂಡಲೇ ಕ್ರಮದೆತ್ತನೋಡು ಬರ್ಸದು ನಷ್ಟಪಡೇನ ಮಾತೆರೆಗ್ಲ ಪರಿಹಾರ ಕೊರಿಯರೆ ಕ್ರಮದೆತ್ತನೋಡು ಪಂಡದು ಒತ್ತಾಯಿಸಾದು ಬೆಳ್ಮ ಗ್ರಾಮದ ನಿವೇಶನ ರಹಿತರು ಅಧಿಕಾರಿಗಳಿಗೆ ಮನವಿನ ಒಪ್ಪ್ಯಾಯರು. ಎಷ್ಟು ವರ್ಷ ಆಯ್ತು? 100 ಮಂದಿ ಈಗ 115 ಮಂದಿ. ನಮಗೆ ಕರೆಕ್ಟ್ ಭರವಸೆ ಬೇಕು ಮೇಡಮ್. ಈಗ ಮೊನ್ನೆ ನಾವು ರಿಕ್ವೆಸ್ಟ್ ಬರುವುದು ಮನೆ ಕೊಡುವುದು ಹೋಗುದು. ನಾವು ಮೊನ್ನೆ ಮನೆ ಕೊಟ್ಟ ನಂತರ 2 ದಿವಸ ಬಿಟ್ಟು ಬಂದು ಮತ್ತೆ ನಾವು ಕೇಳಿದ್ದೇವೆ ಇರ್ತೀರಂತ ಹೇಳಿದ್ದಾರೆ ಅವರು. ಮುಂದಿನ ತಹಸೀಲ್ದಾರ್ ಅದೇ ನನ್ನ ಮುಂದೆ ಹೋಯ್ತು ಅಲ್ಲಿ ಇದೇ ತರ ನೋಡಿದ್ದಾರೆ ಪಾಸ್ ಆಗಲಿಕ್ಕೆ ಮಾತ್ರ ಇರೋದು ಸರ್ವೆ ಮಾಡಿ ಆಗಿದೆ. ಯಾಕಂದ್ರೆ ಎಲ್ಲೂ ಹೋದ್ರು ಇದೆ ಅವ್ರಿಗೆ ಅಲ್ಲಿ ಚಾರ್ಜ್ ಇಲ್ಲಿ ಚಾರ್ಜ್ ಮತ್ತೆ ಇಲ್ಲಿರೋದು ಯಾಕೆ ಅವರು ಇಲ್ಲಿರೋದು ಯಾಕೆ? ಯಾಕಂದ್ರೆ ನಿಮಗೆ ನಾವು ಗೌರವ ಕೊಡ್ತೇವೆ ಮೇಡಮ್. ಯಾಕಂದ್ರೆ ನೀವು ಹೇಳಿದ್ರಿ ಬಟ್ ನಮಗೆ ನೀವು ಅವರನ್ನು ತರಿಸಬೇಕು. ಇಲ್ಲದೆ ನಾವು ಮನವಿ ಕೊಟ್ಟು ನಮಗೆ ಏನಾಗುತ್ತೆ? ಎಷ್ಟು ಸಾರಿ ಮನವಿ ಕೊಟ್ಟಿದ್ದೇವೆ, ನಮ್ಮ ಮನವಿ ಎಷ್ಟು ಎತ್ತರ ಆಗಿದೆ ಅಲ್ಲಿ. ನೀವು ಲಾಸ್ಟ್ ಟೈಮ್ ಬಂದಾಗ ಒಬ್ಬರು ತಹಶೀಲ್ದಾರ್, ಈಗ ಬಂದ ಇನ್ನೊಂದು ತಹಶೀಲ್ದಾರ್, ಮುಂದೆ ಬರೋ ಇನ್ನೊಂದು ತಹಶೀಲ್ದಾರ್. ನೀವು ಊರೂರು ಸುತ್ತೀರಾ, ಬೇರೆ ಕಡೆ ಹೋಗ್ತೀರಾ. ನಮಗೆ ಬಡವರು, ನಾವು ಇಲ್ಲೇ ಇರುವವರು, ನಮಗೆ ಯಾರು ಈಗ ನ್ಯಾಯ ಕೊಡಬೇಕದು? ಯಾರು ಉತ್ತರ ಕೊಡಬೇಕು ಅಷ್ಟೇ ಹೇಳಿ. ಮನವಿ ತಗೊಳ್ತೀರಾ, ಅಷ್ಟಕ್ಕೆ ಮುಗಿಯೋದಿಲ್ಲ. ನಮಗೆ ಏನಂತ ಉತ್ತರ ಬೇಕು. ಇದು ನಾವು ಒಳಗೆ ಕೂರ್ತೇವೆ ಅವರು ಚೇಂಬರಲ್ಲಿ, ಏನು ಬೇಕಾದ್ರೆ ಮಾಡಿ, ಪೊಲೀಸ್ನ ಎದುರು ಅವರ ಕೆಲಸ ಮಾಡ್ಕೊಳ್ಳಿ. ಏನು ನಮಗೆ ಬೇರೆ ಕೆಲಸ ಇಲ್ಲದಕ್ಕೆ ನಾವು ಬಂದದ ನೋಡಿ. ಅಲ್ಲಿ ಹಕ್ಕು ಪತ್ರದ ಎಂಥ ಒಂದು ಗಂಭೀರ ಪ್ರಶ್ನೆ ಅಂದರೆ ಮೇಡಮ್, ಹಕ್ಕು ಪತ್ರದ ಏನು ಇದು ಬಡವರನ್ನು ನೀವು ಇನ್ಸಲ್ಟ್ ಮಾಡೋದಲ್ಲ, ಅವಮಾನ ಮಾಡೋದಲ್ಲ. 10-15 ವರ್ಷ ಅದೇನು ಉಪ್ಪು ಹಾಕಿ ನೆಕ್ಲಿಕ್ಕೆ ಅದನ್ನು ಯಾಕೆ ಅದು ಕೊಟ್ಟಿರುವಂಥದ್ದು? ಭೂಮಿ ಇಲ್ಲ ಅಂತ ಹೇಳಿದ್ರೆ ಹಕ್ಕು ಪತ್ರ ಯಾಕೆ? ಏನು ಬಡವರನ್ನಂದರೆ ಅವರಿಗೆ ಏನು ಮಾಡಿದ್ರು ಆಗುತ್ತೆ? ನಿಮಗೆ ಅವರು ಜನಪ್ರತಿನಿಧಿಗಳು ಓಟು ಬಂದಾಗ ಏನು ಬೇಕಾದರೂ ಮಾಡ್ತಂತ ಆಗ್ತದೆ? ಅಟ್ಲೀಸ್ಟ್ ನೀವುಗಳ ಅಧಿಕಾರಿಗಳು ನೀವೇನಾದರೂ ಮಾಡಬೇಕಿತ್ತಲ್ಲ.
ನೀವು ಮಾಡಿ. ಈಗ ಮೊನ್ನೆ KDP ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಸರಿ ಬೈದ್ರಲ್ಲ, 4 ವರ್ಷದಿಂದ ಭೂಮಿ ಕೊಟ್ಟಿಲ್ಲ ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತುಂಡು ಭೂಮಿ ಕೊಟ್ಟಿಲ್ಲ. ಏನು ಮಾಡಬೇಕು ನಿಮ್ಮನ್ನೆಲ್ಲ ಹೇಳಿ. ನಮಗೆ ಏನಂತ ನೀವು ಹೇಳಿದ್ರೆ ತಹಶೀಲ್ದಾರ್ಗೆ ಫೋನ್ ಮಾಡಿ ಏನು ನಮಗೆ ದೊಡ್ಡ ಪ್ರಶ್ನೆ ಅಲ್ಲ, ನಿಮ್ಗೆ ಕೊಟ್ಟು ಹೋಗಿ ಅದೆಲ್ಲ ಪ್ರಶ್ನೆ. ನೋಡಿ, ತಹಶೀಲ್ದಾರ್ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅವ್ರು ನಿಲ್ಬೇಕಿತ್ತು, ಜನರ ಸ್ಪಂದನೆಗೆ ಅವ್ರು ನಿಲ್ಬೇಕಿತ್ತು. ಚಾರ್ಜ್ ಅಂತ ಹೋಗುದಲ್ಲ, ಪೊಲೀಸ್ ತುಂಬಾ ತಪ್ಪು ಮಾಡಿದಾರೆ. ಅವರು ಅನುಮತಿ ತಗೊಳ್ಬೇಕು, ಅದರ ನಂತರ ನಾವು ಇಲ್ಲಿ ಬರ್ತೇವೆ ಅಂತ ಅರ್ಜಿ ಕೊಡಬೇಕು. ಬರಲೇಬೇಕು. ನಮ್ಮ ಮನವಿ ಸ್ವೀಕರಿಸಲು ತಹಸೀಲ್ದಾರ್ ಬರಲೇಬೇಕು. ಬಾರದಿದ್ದಲ್ಲಿ ನಮ್ಮ ಹೋರಾಟ ನಿಲ್ಲದು. ಇನ್ಕಿಲಾಬ್ ಜಿಂದಾಬಾದ್. KPRS ಜಿಂದಾಬಾದ್. ಐಕ್ಯ ಶಕ್ತಿ ಜಿಂದಾಬಾದ್. ಭೂಮಿಯೇ ಇಲ್ಲದ ಮನೆಯೇ ಇಲ್ಲದ ನಿವೇಶನ ರೈತರು ನಾವೆಲ್ಲ ಮಾನವರಂತೆ ವಾಸವ ಮಾಡಲು ನಿವೇಶನಗಳನ್ನು ಒದಗಿಸಿಕೊಡಲು ಅರ್ಜಿಯ ಕೊಟ್ಟು ಹೋರಾಟ ನಡೆಸಿ ವರ್ಷಗಳಷ್ಟು ಕಳೆದರೂ ಕೂಡ ನಿವೇಶನಗಳನ್ನು ಒದಗಿಸಿಕೊಡದ ತಾಲೂಕ್ ಪಂಚಾಯತ್ಗೆ ಧಿಕ್ಕಾರ, ಗ್ರಾಮ ಪಂಚಾಯತ್ಗೆ ಧಿಕ್ಕಾರ. ಜಿಲ್ಲಾ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲ್ಯಾನ್, ಉಳ್ಳಾಲ ರೈತ ಸಂಘದ ಕಾರ್ಯದರ್ಶಿ ಜಯಂತ್ ಅಂಬ್ಲಮೊಗರು, ರೈತ ಸಂಘದ ಜಿಲ್ಲಾ ನಾಯಕ ಜಯಂತ್ ನಾಯಕ್, ವಿಶ್ವನಾಥ ದೇವುಲ, ಶೇಖರ್ ಕುಂದರ್, ಇಬ್ರಾಹಿಂ ಮದಕ, DYFI ಉಳ್ಳಾಲ ಅಧ್ಯಕ್ಷರು ರಿಜ್ವಾನ್, ರಫೀಕ್ ಹರೇಕಳ, ಬೆಲ್ಮಾ ರೈತ ಸಂಘದ ಕಾರ್ಯದರ್ಶಿ ಕೇಶವ, ಉಮರ್ ಹರೇಕಳ, ಉಸ್ಮಾನ್, ಎವರೀಸ್, ಪ್ರಮೋದಿನಿ ಪ್ರತಿಭಟನೆಯಲ್ಲಿ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಬಿಲ್ಲವ ಸೇವಾ ಸಮಾಜ, ಯುವ ವಾಹಿನಿ ಕೊಲ್ಯ ಘಟಕ, ಶ್ರೀ ನಾರಾಯಣಗುರು ಮಹಿಳಾ ಸಂಘದ ಒಟ್ಟು ಸೇರಿಗಡೆ ಗುರುಪೂರ್ಣಿಮೆ ಅಂಗವಾದ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಕಥಾಚರಿತ್ರೆಯನ್ನು ತೆರಿಪವನ ಹರಿಕಥಾ ಕೀರ್ತನೆ ಕಾರ್ಯಕ್ರಮವನ್ನು ಕೊಲ್ಯ ನಾರಾಯಣಗುರು ಧ್ಯಾನ ಮಂದಿರಡು ಐತಾರ ಬಯ್ಯಾಗ ಅಟ್ಟನೆ ಮಲ್ತದಿತ್ತೇರು. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಬಿಲ್ಲವ ಸೇವಾ ಸಮಾಜ, ಯುವ ವಾಹಿನಿ ಕೊಲ್ಯ ಘಟಕ, ಶ್ರೀ ನಾರಾಯಣ ಗುರು ಮಹಿಳಾ ಸಂಘದ ಒಟ್ಟು ಸೇರಿಗೆಡೆ ಗುರು ಪೂರ್ಣಿಮದ ಅಂಗವಾದ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಕಥಾ ಚರಿತ್ರೆಯನ್ನು ತೆರಪಾವನ ಹರಿಕಥಾ ಕಥಾಕೀರ್ತನ ಕಾರ್ಯಕ್ರಮನು ಕೊಲ್ಯ ಶ್ರೀ ನಾರಾಯಣ ಗುರು ಧ್ಯಾನ ಮಂದಿರಡು ಐತಾರ ಬಯ್ಯಗೆ ನಡೆಪಾಯರು. ಪಾವನ ಕಟೀಲಲೆ ನಂದಿನಿ ಹರಿವಳು ಆನಂದ ಮಹದಾನಂದ. ಪಾವನ ಕಟೀಲಲೆ ಆನಂದ ಮಹದಾನಂದ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಉಪಾಧ್ಯಕ್ಷರು ಶೇಷಪ್ಪ ವೈದ್ಯಮನೆ ತುಡರ್ ಬೆಳಗಾದ ಕಾರ್ಯಕ್ರಮವನ್ನು ಉದಿಪನ ಮಲ್ತೆರು. ಸಾಮಾಜಿಕ ಜೀವನಡೆ ಸಂಸ್ಕಾರ ಗೇನದ ಸುಮಾರು ಸಂಖ್ಯೆತಲ್ಲಿತ ಕೊರತೆನು ಕಡಿಮೆ ಮಲ್ಪೆರೆ ಯೋಗ್ಯ ಗುರುಕ್ಲೆನ ಆಶ್ರಯ ಪಡೆಯುಡು ಪಂಡಿದು ಶೇಷಪ್ಪ ವೈದ್ಯಮನೆ ಉದಿಪಂದ ಪಾತೆರ ಪಂಡಿರು. ಅವೆರ್ದು ಬೊಕ್ಕ ಹರಿದಾಸ್ ಕಲಾ ಸಾರಥಿ ತೋನ್ಸಿ ಪುಷ್ಕಲ್ ಕುಮಾರ್ ಪಾತೆರೊಂದು ಮಹರ್ಷಿ ವ್ಯಾಸತೀರ್ಥರನ ಪುಟ್ಟನ ದಿನದ ಗುರು ಪೂರ್ಣಿಮದ ಮಹತ್ವವನ್ನು ತೆರಿಪಾಯಿರು. ಬಿಲ್ಲವ ಸೇವಾ ಸಮಾಜದ ಗೌರವ ಅಧ್ಯಕ್ಷರು, ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕರು ಗೋಪಾಲ್ ಕೃಷ್ಣ ಸೋಮೇಶ್ವರ, ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ, ಯುವ ವಾಹಿನಿ ಮಾಜಿ ಅಧ್ಯಕ್ಷರು ಲತೀ ಸಂಕೊಲಿಗೆ, ಮಹಿಳಾ ಸಂಘದ ಅಧ್ಯಕ್ಷರು ರೇವತಿ ಕುಂಪಲ, ಪುರುಷೋತ್ತಮ ಅಡ್ಕ, ಶಶಿಕಾಂತ ಪರ್ಯತೂರು, ನಾರಾಯಣ ಶೆಟ್ಟಿ ಸಂಕೊಳಿಗೆ, ಸವಿತಾ ಸಂತೋಷ್, ಜಯರಾಮ್ ಪಿಲ್ಕೂರು, ರಘುರಾಮ್ ಸುವರ್ಣ, ಕೋಟ್ಯಪ್ಪ ಪೂಜಾರಿ ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಹರೀಶ್ ಮುಂಡೋಲಿ ಸಭೆ ನೆತ್ಕೊಂಡು ಸೊನ್ನೆ ಸಂದಾಯರು.
ಸಭೆಲೆ ಸಿರಿದು ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ ಚರಿತ್ರೆನ ತೆರಪಾವನ ಹರಿಕಥಾ ಕೀರ್ತನೆಯನ್ನು ಕಲಾಸಾರಥಿ ತೋನ್ಸೆ ಪುಷ್ಕಲ್ ಕುಮಾರ್ ನಡಪಾದು ಕೊರಿಯರು. ವೇದಾರ್ಥದ ಭಾರತ ರಾಮಾಯಣ ಬೋಧನೆ ಮಲ್ಸದ ಬದುಕುನಯೇ ವೇದಾರ್ಥದ ಭಾರತ ರಾಮಾಯಣ ವೇದಾರ್ಥದ ಭಾರತ ರಾಮಾಯಣ ಬೋಧನೆ ಮಲ್ಸದ ಬದುಕುನಯೇ ನಾದನಾಶನಯೇ ವೇದಾಂಗುಲನೆ ಸಾಧನೆ ಮಲ್ಸದ ಬೆನ್ಪುನಯೇ ಸಾಧನೆ ಮಲ್ಸದ ಬೆನ್ಪುನಯೇ. ಓಂ ನಮ ಶಿವಾಯ ಭವಾಯ ನಮ ಓಂ ನಮ ಶಿವಾಯ ಭವಾಯ ನಮ ಓಂ ಅಂಚೆನೆ ಪ್ರತಿ ಒಂಜಿ ಪರ್ಬ ಪಂಚಮಿ ಬನ್ನಗಲ ಪ್ರತಿ ಒಂಜಿ ವಿಶೇಷವಾಯಿನ ಮಂಗಳಾರತಿ ಮಲ್ಪನಗಲ ಅವೇ ಕ್ರಮಟಿತ್ತು ನನ್ನ ಅಣ್ಣ ಒಂದೇ ಪನ್ಪೇರು ಸಾಂಸ್ಕೃತಿಕವಾಯಿನ ಮೆಲುಕು ಬಂದ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಜನ್ಮದಿನೋತ್ಸವ ಈ ಸರ್ತಿ ಆಗಸ್ಟ್ ತಿಂಗಳದ 20ನೇ ತಾರೀಕು ಬರ್ಪುಣದು ಅದೇ ಆ 20ನೇ ತಾರೀಕಿನ ಮಲ್ಪುನ ಚಿತ್ತನ ಆಚರಣೆಡು ಉಪನ್ಯಾಸ ಮಲ್ಪುವ ಕಥಾಕೀರ್ತನ ಮಲ್ಪುವ ಭಾಷಣ ಮಲ್ಪುವ ಅಥವಾ ನೃತ್ಯ ರೂಪಕ ಮಲ್ಪುವ ತಾಳಮದ್ದಲೆ ಮಲ್ಪುವ ಇನ್ನು ಮಾತ್ರ ನಾರಾಯಣ ಗುರುಕುಲನೇ ವಿಚಾರ ಆಂಡ ದಾಯಗೆ ಮಲ್ಪುವ ಅವೇನೇ ಏತ್ ಸರ್ತಿ ಅವು ಕಲಿ ಸರ್ತಿ ಅತ್ತ ಮಲ್ತೀನಿ ಕುಟೆಂಚಿನ ಈ ಸರ್ತಿನಿಗಳನ್ನ ಎಲ್ಲ ಪನ್ಪೇರ ಇಜ್ಜಿ ಅವು ಸಾಂಸ್ಕೃತಿಕ ಮೆಲುಕು ನಂಗೆ ಅವು ಅಗತ್ಯ ಉಂಟು ನಮ್ಮ ಸ್ಮರಣೆ ಮಲ್ಪುಲ. ಆಗಸ್ಟ್ 15ನೇ ತಾರೀಕಿಗೆ ವಿಶೇಷವಾದ ಸ್ವಾತಂತ್ರ್ಯೋತ್ಸವ ಮಲ್ಪನಗ ಕರಿವರ್ಷ ಅಂಕಲ್ ಬಾವಟ ಯಾರದಿನತ್ತ ಈ ಸರ್ತಿ ಬಂದಿದ್ರು ಏರಾಣ ಬಂತಿನವಿಲ್ಲದ ವಿದ್ಯಾರ್ಥಿ ಪ್ರತಿ ವರ್ಷ ಎಲ್ಲ ಬಂದ್ಪೇನೆ ಆಂಡ ಕೆಲವು ಸರ್ತಿ ಕೆಲವು ಜೋಕುಲಿಗೆ ಅವಲ ತೆರಿ ಅಂದಪ್ಪನಲ್ಲಿ ಎತ್ತೋ ಜನ ಉಳ್ಳಿರು ಜೋಕುಲು ಗುರುಕುಲ್ನ ಜ್ಞಾನ ಏತು ಬೋಡು ಪಂಪಿನೇಕೆ ಏನು ಪಂಪಿನಿ ಅವು ದಾಲಾ ತೆರಿ ಅಂದಿನ ಗುರುಕುಲು ಪಾಠ ಮಲ್ಪನ್ನ ಕೆಬಿಕೊಂಡತ್ತ ಗೊತ್ತಾಪಿನಿ ಅತ್ತೆ ಒಂದು ಸರ್ತಿ ಗುರುಕುಲು ಒಂಜಿ ಮರ ತಡಿಟ್ಟು ಪಾಠ ಮಲ್ಪಂದಿತ್ತೇರಿಗೆ ಒಂದು 40-45 ಜನ ಜೋಕುಲು ಸೇರಿದರಿಗೆ ಗುರುಕುಲ್ನ ಒಂಜಿ ಪ್ರಶ್ನೆ ದಾದ ಬಂಡ ನೋಡಿ ಮಕ್ಕಳೇ ಈಗ ಒಂದು ನಾನು ಜನರಲ್ ಕ್ವಶನ್ ಸಾಮಾನ್ಯ ಜ್ಞಾನಕ್ಕೋಸ್ಕರ ಒಂದು ಸಾಮಾನ್ಯ ಪ್ರಶ್ನೆ ಕೇಳ್ತೇನೆ ಪಂಡ್ಯರಿಗೆ ಹೌದಾ ಕೇಳಿ ಪಂಡ್ಯರಿಗೆ ಕೇಳಿ ಪಂಡಿ ಜೋಕುಲು ಪುರ ಪಂಡಿಗೊಳ್ಳೆ ನೋಡಿ 1947ನೇ ಇಸವಿ ಆಗಸ್ಟ್ ತಿಂಗಳ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಏನಾಗಿತ್ತು ಅಂತ ಕೇಂದ್ರಿಗೆ ಜೋಕುಲಡ 1947ನೇ ಇಸವಿ ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಏನಾಗಿತ್ತು ಅಂತ ಅನ್ನಗ ರಪ್ಪ ಒಂದು ಸ್ಟೂಡೆಂಟ್ ಲೆಕ್ಕದ ವಿಷಯಗೆ ಸರ್ ಆ ದಿವಸ ರಾತ್ರಿ 12 ಗಂಟೆಗೆ ಕತ್ತಲೆ ಆಗಿತ್ತು ಅಂದಿಗೆ. ಓ ದೇವರ ಪುಣ್ಯಾತ್ಮ ಪೆದ್ದ ಗುಂಡ ನಿಕ್ಕು ಬರೋ ಕಲ್ಪನೆ ಈತೆಗೆನ ದಾಯಗಿಂಚ ಗೊತ್ತಾಗಿ ನಿಕ್ಕೊಂಜಿ ಇತಿಹಾಸದ ಬಗ್ಗೆ ಒಂಜಿ ನೀತಿ ನೆಮ್ಮದಿಜ 1947ನೇ ಇಸವಿ ಆಗಸ್ಟ್ 14ನೇ ತಾರೀಕು 12 ಗಂಟೆಗೆ ನಮಗೆ ಸ್ವಾತಂತ್ರ್ಯ ಬಂದಿತ್ತು ಬಂಡೇರಿಗೆ ಮಾಸ್ಟ್ರು ಆತ ಅವನಿಗೆ ರಪ್ಪ ಒಂಜಾನು ಕುಡೊಂಜಿಲಾಕ ದುಡ್ಸ್ಕೊಂಡಿಗೆ ನಿಮಗೆ ಸ್ವಾತಂತ್ರ್ಯ ಆ ರಾತ್ರಿಗೆ ಬಂದದ್ದು ನಮಗೆ ಹೇಗೆ ಗೊತ್ತಾಗೋದು ಸರ್ ನನಗೆ ನಮಗೆ ಅಂದರೆ ನನಗೆ ಅಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಬಂಡೇರಿಗೆ ಅವಿಡ್ಬೇಕು ಅರ್ಥ ಅಂಡಾಯ ಅಂತೆ ಜೋಕುಲೆಗೆ ದಾರಾತೇರಿ ಎಂದಿನಾಗಲು ಪ್ರಶ್ನೆ ಮಲ್ತಂದಿಪ್ಪವರಿಗೆ ಆ ಪ್ರಶ್ನೆ ಮುಖ್ಯತ್ ನಿಜವಾದ್ಲ ಆಯ್ ಸುರುಟು ಕೆಬಿ ಕೊಡೋದು ಕೇಂದ್ರಂದಾಂಡ ಇತಿಹಾಸ ಎಲ್ಲ ಗೊತ್ತಾಪುಂಡಾಯಾಗ ಆರ್ಥಿಕತೆ ಎಲ್ಲ ಗೊತ್ತಾಪುಂಡು ರಾಜಕೀಯ ಎಲ್ಲ ಗೊತ್ತಾಪುಂಡು ಧಾರ್ಮಿಕ ವಿಚಾರ ಎಲ್ಲ ಗೊತ್ತಾಪುಂಡು ಗುರುಕುಲ್ನಗಲ್ನ ಕಥೆ ಎಲ್ಲ ಗೊತ್ತಾಪುಂಡು ಅವೇ ಪ್ರಕಾರ ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟದ ಯಕ್ಷ ಅಭಿಮಾನಿ ಬಳಗ ಸಾಂಸ್ಕೃತಿಕ ಸಂಘಟನೆಯಾದ ಪುಟ್ಟುಪಡೆದು ಇಂಗತ್ತ ಸುರೂತ ಕಲಾ ಕಾರ್ಯಕ್ರಮವಾದ ಜಿಲ್ಲೆದ ಪುಗರ್ತದ ಕಲಾವಿದರನ ಕೂಡುವಿಕೆಡು ಶ್ರೀ ರಾಮದರ್ಶನ ಯಕ್ಷಗಾನ ತಾಳಮದ್ದಲ ಕೂಟನ ಕೊಲ್ಯ ಕುಲಾಲ ಸಮುದಾಯ ಭವನಡು ಐತಾರ ಬಯ್ಯಗೆ ನಡಪಾಯರು. ಸಾಂಸ್ಕೃತಿಕ ಕಲಾ ಸಂಘಟನೆಯನ್ನು ಮನ್ಪಡು ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಬೆಂಬಲ ಕೊರಡು ಪಂಪಿನ ಉದ್ದೇಶಡು ಪುಟ್ಟುಪಡೆಯಿನ ಯಕ್ಷ ಅಭಿಮಾನಿ ಬಳಗ ತೊಕ್ಕೋಟು ಕರಿ ಐತಾರ ಕೊಲ್ಯ ಕುಲಾಲ ಭವನಡು ಉದಿಪನಾಂಡು ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಯಕ್ಷ ಅಭಿಮಾನಿ ಬಳಗನು ಉದಿಪನ ಮಲ್ತದು ಮಾನದಿಗೆ ಸಭೆಲೇಸನ ನಡಪಾದು ಕೊರಿಯರು. ಸಭೆಲೇಸರದ ಬೊಕ್ಕ ಜಿಲ್ಲೆದ ಪುಗರ್ತದ ಕಲಾವಿದರನ ಕೂಡುವಿಕೆಡು ಶ್ರೀ ರಾಮದರ್ಶನ ಯಕ್ಷಗಾನ ತಾಳಮದ್ದಲ ಕೂಟ ನಡತಂಡು ನಾರಾಯಣ ಶಬರಾಯರು ಪುರುಷೋತ್ತಮ್ ಭಟ್ ನಿಡುವಜೆ ಭಾಗವತರಾದು ನೆಕ್ಕರಮೂಲೆ ಗಣೇಶ್ ಭಟ್ ನಿಡುವಜೆ ಶಂಕರ್ ಭಟ್ ಮದ್ದಲೆ ಚೆಂಡೆಡು ರಂಜಿತ್ ಸುಂಕದ ಕಟ್ಟೆ ಚಕ್ರತಾಳಡು ಸಹಕಾರ ಕೊರಿಯರು. ಜಬ್ಬಾರ್ ಸಮೋ ಸಂಪಾಜೆ ಜಾಂಬವೆ ಆದು ಸೊಣ್ಣೆಂಬಳ ವಿಶ್ವೇಶ್ವರ ಭಟ್ ಶ್ರೀಕೃಷ್ಣ ಆದು ವಿದ್ಯಾಧರ್ ಶೆಟ್ಟಿ ಬಲರಾಮ ಆದು ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ನಾರದೆ ಆದು ಸುನಿಲ್ ಪಲ್ಲಮಜಲು ಸಿಂಹ ಆದು ಕೂಟನ್ನು ನಡಪಾದು ಕೊರಿಯರು. ಇರುವುದು ನಿರೀಕ್ಷಿತವೇ. ಒಬ್ಬನ ಯೋಚನೆ ಒಬ್ಬನ ಭಾವನೆ
ಮತ್ತೊಬ್ಬನ ಈ ಎರಡೂ ಸಂಗತಿಗಳ ಜೊತೆಗೆ ತಾಳೆ ಹೊಂದುವುದಿಲ್ಲ. ಒಬ್ಬನು ನೇತ್ಯಾತ್ಮಕವಾಗಿಯೇ ಯೋಚನೆ ಮಾಡುತ್ತಾನೆ ಅಂತ ಆದರೆ ಇನ್ನೊಬ್ಬ ಧನಾತ್ಮಕವಾಗಿಯೇ ಯೋಚನೆ ಮಾಡುವವನು ನಮಗೆ ಸಂಧಿಸುವುದಕ್ಕೆ ಸಿಗುತ್ತಾನೆ ಬಾಳ ಪಯಣದಲ್ಲಿ. ಭಾವನೆಗಳು ಕೂಡ ವ್ಯತ್ಯಸ್ತವಾಗಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಕೆಲವರು ಎಷ್ಟೇ ಕಷ್ಟ ನಷ್ಟಗಳು, ಅನಾಹುತಗಳು, ಗಂಡಾಂತರಗಳು ಬದುಕಿನಲ್ಲಿ ಸವನಿಸಿ ಹೋಗಲಿ, ಅದೆಲ್ಲವನ್ನು ನಿರಾಯಾಸವಾಗಿ ನುಂಗಿ ನಿರ್ಲಿಪ್ತಿಯನ್ನು ಸಾಧಿಸಿ ನಿರ್ವಿಕಾರ ಚಿತ್ತದಲ್ಲಿ ಬದುಕುವುದನ್ನು ಕಾಣುತ್ತೇವೆ. ಯಾವುದೇ ಕೋಪ, ಯಾವುದೇ ದಿಗಿಲು, ಯಾವುದೇ ಚಿಂತೆ, ಯಾವುದೇ ಅಸೂಯೆ ಅಥವಾ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅಹಂಕಾರ, ಮಮಕಾರ ಬಹಳ ಸುಲಭ. ಆದರೆ ಈ ಒಂದು ದಿನ ಬದುಕಿನಲ್ಲಿ ಬರಬೇಕಿದ್ದರೆ ನಾವು ಪಟ್ಟ ಪರಿಶ್ರಮವೆಷ್ಟು, ನಾವು ಪಟ್ಟಂತಹ ದುಡಿಮೆ ಏನು, ಇಲ್ಲಿಯವರೆಗೆ ತಲುಪಬೇಕಿದ್ದರೆ ನಾವು ಮಾಡಿದಂತಹ ಸಾಹಸಗಳೇನು, ಇದೆಲ್ಲವನ್ನು ಮೆಲುಕು ಹಾಕುವಾಗ ಮಾವಕಂಸನನ್ನು ಕೊಂದಲ್ಲಿಂದ ಆರಂಭವಾಗುತ್ತದೆ. ರಾಮಕೃಷ್ಣರು ಒಂದಾಗಿ ಮಾವಕಂಸನನ್ನು ಕೊಂದ ಮೇಲೆ ಅತ್ತ ಕಂಸನ ಮಿತ್ರನಾದಂತಹ ಮಾಗಧ ಬಹಳಷ್ಟು ಬಾರಿ ನಮ್ಮ ಮೇಲೆ ದಂಡೆತ್ತು ಬಂದ. ಒಂದಲ್ಲ ಎರಡಲ್ಲ 17 ಬಾರಿ ನಮ್ಮ ಮೇಲೆ ಯುದ್ಧ ಸಾರಿ ಬಂದಂತಹ ಆ ಮಾಗಧನನ್ನು, ಆ ಕಾಲದಲ್ಲೇ ಅಷ್ಟು ಬಲಿಷ್ಠವಾದಂತಹ ಸೇನೆಯನ್ನು ಒಂದರ್ಥದಲ್ಲಿ ಸೋಲಿಸಿಯೋ ಅಥವಾ ನಾವು ಸೋತ ಹಾಗೆ ಮಾಡಿ ಓಡಿ ಹೋಗಿಯೋ ಹಲದರ ಮಹರ್ಷಿಗಳೇ ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡಬೇಕೆನ್ನುವಂತಹ ವಿಚಾರ ಒಂದಿದೆ. ಹೇಳ್ತಾರೆ ಹಾಗೆ. ಕೃಷ್ಣನ ಜೊತೆಗೇ ನೀನಿದ್ದವನು, ಆದರೆ ಅವನ ಎಲ್ಲ ಗುಣಗಳನ್ನು ನೀನು ತಿಳಿದಿಲ್ಲ ಎಂದೇ ಹೇಳಬೇಕಾಗುತ್ತೆ. ಇನ್ನೂ ನಾನು ತಿಳಿದಿಲ್ಲವೇ? ಆಶ್ಚರ್ಯ. ಕೃಷ್ಣನ ಜೊತೆಗೆ ಸಾಂದೀಪನಿ ಮುನಿಯ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವನು ನೀನಿದ್ದೀಯ. 64 ದಿನ 64 ವಿದ್ಯೆ, ಚೋರ ವಿದ್ಯೆಯನ್ನು ಕಲಿತಿದ್ದೀರಂತೆ. ಒಟ್ಟಿಗೆ ಕಲಿತವರು. ಚೋರ ವಿದ್ಯೆಯನ್ನು ಕಲಿತಿರುವುದು ಲೋಕವನ್ನು ಪಾಲಿಸುವುದಕ್ಕಾಗಿ, ಮಾಡುವುದಕ್ಕಾಗಿ ಅಲ್ಲ. ತಿಳಿದಿರಬೇಕು ವಿದ್ಯೆ ಎನ್ನುವುದನ್ನು, ಎಲ್ಲವೂ ತಿಳಿದಿರಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲ ವಿದ್ಯೆಯು. ಚೋರರನ್ನು ಬಡಿಯುವುದಕ್ಕಾಗಿ, ಅದರ ತಂತ್ರ ಏನು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಕಲಿತಿರುವುದು ಅದು ಅಗತ್ಯವೇ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎನ್ನುವ ಉಕ್ತಿಯ ಹಾಗೆ. ಹೌದು. ಆದರೆ ಅವರಿವರು ದುಷ್ಟರು, ಅವರ ವಿರೋಧದ ಬಗ್ಗೆ ಬಿಡೋಣ ಚಿಂತೆಯನ್ನು. ಆದರೆ ನಿಮ್ಮವನೇ ಆಗಿರುವಂತಹ ಸಕನೆನಿಸಿರುವಂತಹ ಸತ್ರಾಜಿತನೂ ಕೂಡ ಕೃಷ್ಣನನ್ನು ದೂಷಿಸುವ ಮಟ್ಟಕ್ಕೆ ಬಂದು ಮುಟ್ಟಿತಲ್ಲ ಕೃಷ್ಣನ ವಸ್ತು ಸ್ಥಿತಿಯ ವರ್ತನೆ. ಸತ್ರಾಜಿತನೂ ಕೃಷ್ಣನನ್ನು ದೂಷಿಸ್ತಾನೆ. ನಾನು ಬಂದ್ರೆ ಯಾರದು? ನಾರದರಲ್ವ? ವೀಣಾನಾದವನ್ನು ಮಾಡ್ತಾ ಆಕಾಶವನ್ನು ಏರಿದರು. ಯಾವತ್ತೂ ನಾರದರು ದ್ವಾರಕೆಗೆ ಬಂದ್ರೆ ಕೃಷ್ಣ ದರ್ಶನ ಮಾಡದೆ ಹಿಂದೆ ಹೋಗುವವರೇ ಅಲ್ಲ. ಇಂದು ಬಂದವರು ನನ್ನನ್ನು ನೋಡಿಯೂ ನನ್ನತ್ತ ಬರುವಂತಹ ಮನಸ್ಸು ಮಾಡಲಿಲ್ಲ ಅಂತ ಆದರೆ ಏನೋ ಒಂದು ಅಂತರಂಗದ ಸಂದೇಶ ಉಂಟು ಅಂತ ಅರ್ಥ. ನಾರದರು ಉದ್ಧಟರು ಅಂತ ನಾನು ಆಕ್ಷೇಪಿಸುವುದಕ್ಕಿಲ್ಲ. ಯಾವುದೇ ಒಂದು ಉದ್ದೇಶವಿಲ್ಲದೆ ಕಾರ್ಯವನ್ನು ಎಸಗುವವರಲ್ಲ ತ್ರಿಕಾಲ ಜ್ಞಾನಿಗಳು. ಇನ್ನೂ ಹೇಳುವುದಾದರೆ ನನ್ನ ಉದ್ದೇಶಕ್ಕೆ ಬೇಕಾದಂತೆ ನನಗೆ ಅನುಕೂಲವಾಗಿ ವ್ಯವಹರಿಸುವವರು. ದಕ್ಷನಿಂದ ಒದಗಿದಂತಹ ಶಾಪವನ್ನು ಪ್ರಪಂಚದ ಹಿತಕ್ಕಾಗಿ ವಿನಿಯೋಗಿಸುವಂತಹ ವಿವೇಕವುಳ್ಳಂತಹ ನಾರದರು ಬಂದು ಹೋಗಿದ್ದಾರೆ ಅಂತಾದರೆ ಯಾವುದೋ ಒಂದು ಬೀಜಾವಾಪ ಮಾಡಿ ಹೋಗಿದ್ದಾರೆ ಅಂತ ಅರ್ಥ. ಒಂದು ಮೊಳಕೆ ಬರಲಿಕ್ಕುಂಟು, ಒಂದು ಸಸಿ ಆಗ್ತದೆ, ವೃಕ್ಷವಾಗಿ ಅದು ಫಲ ನೀಡುತ್ತದೆ, ಪ್ರಪಂಚಕ್ಕೆ ಹಿತವಾಗುತ್ತದೆ. ಈ ನಿರ್ಣಯದಿಂದಲೇ ಒಳ್ಳೆಯದೇ ಆಯಿತು ಅನ್ನುವಂತಹ ಭಾವದಿಂದ ಅಣ್ಣನ ಬಳಿಗೆ ಬಂದರೆ ಮುಖ್ಯದ ಬಂಧುಲೆ,
ಇಡಗ ಪೊಸಕೊರಲ್ದ ಇನಿತ ಸುದ್ದಿ ಗೊಂಚಲು ಮುಗಿತೊಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಅಪಲಾತು ಒಂದು ಪ್ಲೇ ಪೊಸಕೊರಲ್ 24/7.